ಸ್ವಾಗತ. ಜಾಕೀರ್ ಇಖ್ಲಾಸ್. ಪರಮ ದಯಾಮಯನು ಕರುಣಾನಿಧಿಯು ನಮ್ಮೆಲ್ಲರ ಪರಿಪಾಲಕನೂ ಆದ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಆರಂಭಿಸುತ್ತಿದ್ದೇನೆ. ಯುಟೀಸ್ ಫ್ಯಾನ್ ಕ್ಲಬ್ ಕರ್ನಾಟಕ ಫ್ರೆಂಡ್ಸ್ ಮೇಲಂಗಡಿ ಯೂನಿಟಿ ಇದರ ಜಂಟಿ ನೇತೃತ್ವದಲ್ಲಿ ಶಫಿ ಹರ್ಬಲ್ ಮತ್ತು ಹಿಜಾಮಾ ಕ್ಲಿನಿಕ್ ಇದರ ಸಹಯೋಗದೊಂದಿಗೆ ಇಂದು ಆಯೋಜಿಸಲಾದ ಬೃಹತ್ ಉಚಿತ ಹಿಜಾಮಾ ಚಿಕಿತ್ಸೆಗೆ ಆಗಮಿಸಿದ ಎಲ್ಲರಿಗೂ ಮುಂಜಾನೆಯ ಶುಭಕಾಮನೆಗಳೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಿಮ್ಮೆಲ್ಲರ ಮೇಲೆ ಸೃಷ್ಟಿಕರ್ತನ ಶಾಂತಿ ಇರಲಿ. ಕರ್ನಾಟಕ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕದ ಮಂಗಳೂರು ಉಸ್ತುವಾರಿ ಸಚಿವರು ಹಾಗೂ ಆರೋಗ್ಯ ಸಚಿವರು ಆಗಿ ಉಳ್ಳಾಳದ ಶಾಸಕರು, ಅದೇ ರೀತಿ ವಿಧಾನಸಭೆಯ ವಿರೋಧ ಪಕ್ಷ ಉಪನಾಯಕರು ಆದಂತಹ ಜನಾಬ್ ಯುಟಿ ಖಾದರ್ ಇವರ ಮೇಲೆ ಇವರು ಸಲ್ಲಿಸಿದಂತಹ ಸೇವೆ, ಇವರು ತಮ್ಮ ಕಾಲಿಗೆ ಚಕ್ರ ಕಟ್ಟಿ 24 ಗಂಟೆಯೂ ಜನರ ಸೇವೆಯಲ್ಲಿ ತೊಡಗಿರುವುದನ್ನು ಕಂಡು ಮೇಲಂಗಡಿ ಉಳ್ಳಾಳದ ಸಮಾನ ಮನಸ್ಕ ಯುವಕರು ಒಂದುಗೂಡಿ ಫ್ರೆಂಡ್ಸ್ ಮೇಲಂಗಡಿ ಯೂನಿಟಿ ಎಂಬ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಇದರ ಮೂಲಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾ ಬಂದಿದ್ದಾರೆ. ಬ್ಲಡ್ ಡೊನೇಷನ್ ಕ್ಯಾಂಪ್, ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ. ಮುಂಜಿ ಕಾರ್ಯಕ್ರಮ, ಸುನ್ನತ್ ಎಂಬ ಕಾರ್ಯಕ್ರಮ, ಅದೇ ರೀತಿ ವೈದ್ಯಕೀಯ ಕಾರ್ಯಕ್ರಮ ಹಾಗೂ ಇನ್ನಿತರ ಹಲವು ಕಾರ್ಯಕ್ರಮಗಳೊಂದಿಗೆ ಇಂದು ಒಂದು ವಿಶೇಷವಾದ ಕಾರ್ಯಕ್ರಮ ಆಗಿದೆ. ಹಿಜಾಮಾ ಚಿಕಿತ್ಸೆ. ಹಿಜಾಮಾ ಹೀರುವುದು ಎಂದಾಗಿದೆ. ಹಜಂ ಎಂಬ ಪದದ ಭಾಷಾರ್ಥ ಇನ್ನೂ ವಿಶಾಲ ಅರ್ಥದಲ್ಲಿ ಹೇಳುವುದಾದರೆ ಚರ್ಮದಿಂದ ಹೀರುವ ರೂಪದಲ್ಲಿ ರಕ್ತವನ್ನು ಹೊರಗೆ ಎಳೆಯುವುದಾಗಿದೆ ಹಿಜಾಮಾ. ಬ್ಲಡ್ ಲೆಟಿಂಗ್, ಕಪ್ಪಿಂಗ್ ಥೆರಪಿ ಇತ್ಯಾದಿ ಹೆಸರುಗಳಿಂದ ಇದನ್ನು ಕರೆಯಲಾಗುತ್ತದೆ. ಹಿಜಾಮವು ಅತ್ಯಂತ ಪುರಾತನ ಚಿಕಿತ್ಸಾ ಪದ್ಧತಿಯಾಗಿದೆ. ರೋಗ ಶಮನಕ್ಕೆ ಹಾಗೂ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸಲು ಪುರಾತನ ಕಾಲದಲ್ಲಿ ಮೃಗಗಳ ಕೊಂಬುಗಳನ್ನು ಉಪಯೋಗಿಸಿ ಈ ಚಿಕಿತ್ಸೆಯನ್ನು ನಡೆಸಲಾಗುತ್ತಿತ್ತು. ಕೊಂಬುಗಳನ್ನು ಈ ಚಿಕಿತ್ಸೆಗೆ ಪುರಾತನ ಕಾಲದಲ್ಲಿ ಉಪಯೋಗಿಸಲಾಗುತ್ತಿತ್ತು. ಆದರೆ ಈಗ ಇಂದು ಪ್ಲಾಸ್ಟಿಕ್ ಅಥವಾ ಗ್ಲಾಸ್ನ ಕಪ್ಪುಗಳ ಮುಖಾಂತರ ರಕ್ತವನ್ನು ಹೀರುವ ಮುಖಾಂತರ ಈ ಹಿಜಾಮಾ ಥೆರಪಿಯನ್ನು ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. 1550 ವರ್ಷಗಳಿಗಿಂತಲೂ ಹಿಂದಿನ ಈ ಒಂದು ಚಿಕಿತ್ಸಾ ಪದ್ಧತಿಯು ನಮ್ಮ ದೇಹದಲ್ಲಿ ಹೇಗೆ ಮಲ, ಮೂತ್ರ, ಬೆವರುಗಳ ಮೂಲಕ ತ್ಯಾಜ್ಯವನ್ನು ನಮ್ಮ ದೇಹ ಚರ್ಮದ ಮೂಲಕ ಹೊರಹಾಕುತ್ತದೆಯೋ ಅದೇ ರೀತಿ ಈ ಕಪ್ಪಿಂಗ್ ಥೆರಪಿಯ ಮೂಲಕ ರಕ್ತವನ್ನು, ಶರೀರದಲ್ಲಿ ಇರುವ ಬೇಡವಾದ ರಕ್ತವನ್ನು ಹೊರಕ್ಕೆ ಎಳೆಯುವ ಮೂಲಕ ಈ ಒಂದು ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಇದರಿಂದ ಅನೇಕ ಶಮನಗಳು ಇದೆ. ರೋಗಕ್ಕೆ ಶಮನ ನೀಡುತ್ತದೆ, ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಉಷ್ಣ ಪ್ರದೇಶದಲ್ಲಿ ವಾಸಿಸುವವರಿಗೆ ಹಿಜಾಮಾ ಹೆಚ್ಚು ಉಪಯುಕ್ತವಾಗಿದೆ. ರಕ್ತದಲ್ಲಿ ಬೆರಕೆಯಾದಂತಹ ಮಾಲಿನ್ಯವನ್ನು ಬೇರ್ಪಡಿಸಲು ಹಿಜಾಮಾ ಹೆಚ್ಚು ಸಹಾಯಕ. ರಕ್ತದಲ್ಲಿ ಮಾಲಿನ್ಯವು ಬೆರೆತಾಗ ರೋಗಗಳುಂಟಾಗುತ್ತದೆ. ಮಲ, ಮೂತ್ರ, ವಾಂತಿ, ಬೆವರು ಇವೆಲ್ಲವೂ ಶರೀರದ ಒಳಗಿರುವ ಮಾಲಿನ್ಯವನ್ನು ಹೊರಕ್ಕೆ ತಳ್ಳಲಿಕ್ಕಿರುವ ಶರೀರದ ಸ್ವಾಭಾವಿಕ ಕ್ರಿಯೆ. ಹಾಗೆಯೇ ಹಿಜಾಮಾ ಕೂಡ ಶರೀರದಲ್ಲಿ ಬೇಡವಾದ ರಕ್ತವನ್ನು ಹೊರಕ್ಕೆ ಎಳೆಯುತ್ತದೆ. ರಕ್ತ ಸಂಚಲನೆಯನ್ನು ವರ್ಧಿಸುತ್ತದೆ. ರಕ್ತವಾತ, ಪಿತ್ತ, ಕಫ ಮುಂತಾದ ಸಂತುಲಿತ ವ್ಯವಸ್ಥೆಯನ್ನು ಸರಿದೂಗಿಸುವುದು ಇಂತಹ ಚಿಕಿತ್ಸೆಯಾಗಿದೆ.
ಮಾರ್ಚ್ 26 ಎಲ್ಲ ವರ್ಷವೂ ಭಾರತ ದೇಶದಲ್ಲಿ ರಾಷ್ಟ್ರೀಯ ಯುನಾನಿ ದಿನಾಚರಣೆಯನ್ನಾಗಿ ಆಚರಿಸಲಾಗುವುದು. ಕಳೆದ ಸಲವೂ ಇಂತಹ ಯುನಾನಿ ಚಿಕಿತ್ಸಾ ಪದ್ಧತಿಯ ಮೂಲಕ ಹಿಜಾಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಯುಟಿಸ್ ಫ್ಯಾನ್ ಕ್ಲಬ್ ಇದನ್ನು ಮನಗಂಡು ಸಮಾಜದಲ್ಲಿ ಕೆಲವು ದುಷ್ಟ ಶಕ್ತಿಗಳು ಸಮಾಜದ ವಾತಾವರಣವನ್ನು ಸೌಹಾರ್ದತೆಯನ್ನು ಕೆಡವುವಂತಹ ಈ ಸಮಯದಲ್ಲಿ ಯುಟಿಸ್ ಫ್ಯಾನ್ ಕ್ಲಬ್, ಫ್ರೆಂಡ್ಸ್ ಮೇಲಂಗಡಿ ಯೂನಿಟಿಯು ಹಾಗೂ ಇತರ ಸಂಘಟನೆಗಳು ಉಳ್ಳಾಳದಲ್ಲಿ ಕ್ರಿಕೆಟ್ನ ಮೂಲಕ ಹಾಗೂ ಇಂತಹ ಜನಪರವಾದ ಕಾರ್ಯಕ್ರಮಗಳ ಮೂಲಕ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲು ಒಂದು ಉತ್ತಮವಾದ ವೇದಿಕೆಯನ್ನು ನಿರ್ಮಿಸಿದೆ. ಇಂದಿನ ಈ ಒಂದು ಬೃಹತ್ ಹಿಜಾಮ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ಜನಾಬ್ ಯುಟಿ ಖಾದರ್ ರವರು ಬಂದು ಇದನ್ನು ಉದ್ಘಾಟಿಸಬೇಕಾಗಿತ್ತು. ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ಬಂದು ನಮ್ಮನ್ನು ತಲುಪಲಿದ್ದಾರೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಹಾಜಿ ಅಬ್ದುಲ್ ರಶೀದ್ ಅಧ್ಯಕ್ಷರು, ಸೈಯದ್ ಮದನಿ ದರ್ಗಾ ಉಳ್ಳಾಳ ನಮ್ಮೊಡನಿದ್ದಾರೆ. ಇವರನ್ನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಮುಸ್ಲಿಮರ ಧ್ವನಿ ಮಾಜಿ ಮೇಯರ್ ಹಾಗೂ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷರಾದ ಜನಾಬ್ ಕೆ ಅಶ್ರಫ್ ರವರು ವೇದಿಕೆ ಮೇಲಿದ್ದಾರೆ. ಅವರನ್ನು ನಾನು ಬಹಳ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮಾಜಿ ಅಧ್ಯಕ್ಷರು ಮೊಗವೀರ ಸಂಘ ಉಳ್ಳಾಳ ಶ್ರೀ ಸದಾನಂದ ಬಂಗೇರ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿದ್ದೇನೆ. ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ದಕ್ಷಿಣ ಕನ್ನಡ ಇದರ ಅಧ್ಯಕ್ಷರಾದಂತಹ ಜನಾಬ್ ಡಾಕ್ಟರ್ ಇಸ್ಮಾಯಿಲ್ ಶಫಿ ಬಬ್ಬುಕಟ್ಟೆ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಕೆಪಿಸಿಸಿಯ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಸಂಚಾಲಕರಾದ ಮಾಜಿ ಕೌನ್ಸಿಲರ್ ಕೂಡ ಹಾಗೂ ನಮ್ಮ ಆತ್ಮೀಯ ಮಿತ್ರರು ಆದಂತಹ ಜನಾಬ್ ಫಾರೂಕ್ ಉಳ್ಳಾಲ್ ಇವರನ್ನು ಕೂಡ ನಾನು ಯುಟಿಸ್ ಫ್ಯಾನ್ ಕ್ಲಬ್ ಹಾಗೂ ಫ್ರೆಂಡ್ಸ್ ಮೇಲಂಗಡಿ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಉಳ್ಳಾಳ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷರಾದಂತಹ ಜನಾಬ್ UB ಸಲೀಂ ರವರು ನಮ್ಮೊಂದಿಗಿದ್ದಾರೆ. ಇವರನ್ನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಈಗಾಗಲೇ ನಮ್ಮನ್ನು ಬಂದು ಸೇರಿದ್ದಾರೆ ಕೆಪಿಸಿಸಿಯ ಅಲ್ಪಸಂಖ್ಯಾತ ಘಟಕದ ಸಂಚಾಲಕರು, ಮಾಜಿ ಕೌನ್ಸಿಲರ್, ಹೊಸಪಳ್ಳಿ ಮೇಳಂಗಡಿಯ ಅಧ್ಯಕ್ಷರು ಆದಂತಹ ಜನಾಬ್ ಮುಸ್ತಫಾ ಅಬ್ದುಲ್ಲಾ ರವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಉದ್ಯಮಿಯಾದಂತಹ ಜನಾಬ್ ಇಬ್ರಾಹಿಂ ಮಿಲ್ಲತ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. SDPIಯ ಮುಖಂಡರು, ನಮ್ಮ ಆತ್ಮೀಯ ಮಿತ್ರರು ಆದಂತಹ ಜನಾಬ್ ನವಾಜ್ ಉಲ್ಲಾಲ್ ರವರು ನಮ್ಮೊಂದಿಗಿದ್ದಾರೆ. ಇವರನ್ನು ನಾನು ಯುಟಿಸ್ ಫ್ಯಾನ್ ಕ್ಲಬ್ ಕರ್ನಾಟಕ ಫ್ರೆಂಡ್ಸ್ ಮೇಲಂಗಡಿ ಯೂನಿಟಿ ಇದರ ಪರವಾಗಿ ಬಹಳ ಹೃತ್ಪೂರ್ವಕವಾಗಿ ಇವರನ್ನು ನಾನು ಸ್ವಾಗತಿಸುತ್ತಿದ್ದೇನೆ. ಈ ಒಂದು ಹಿಜಾಮ ಕಾರ್ಯಕ್ರಮದ ಜೊತೆಗೆ ಕೆಲವು ಸಾಧಕರಿಗೆ ಇಂದು ಸನ್ಮಾನ್ಯ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದೆ. ಜನಾಬ್ ಕಬೀರ್ ಉಳ್ಳಾಲ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ನಾನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಗುರುಗಳಾದಂತಹ ಜನಾಬ್ MH ಮಲಾರ್ ಇವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ
ಕ್ರೀಡಾಪಟು ಇಂದು ಸನ್ಮಾನಿಸಲ್ಪಡುವಂತಹ ಜನಾಬ್ ರಹಮಾನ್ ರವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಕೆಇಬಿಯ ಮುಖ್ಯಸ್ಥರು ಆದಂತಹ ಶ್ರೀಯುತ ನಂಬೋದರ್ ರವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದ ಜೊತೆಗೆ ಸನ್ಮಾನಿಸಲಾಗುವುದು. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಸ್ವಾಗತ ಭಾಷಣಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಯುಟಿಸ್ ಫ್ಯಾನ್ ಕ್ಲಬ್ ಕರ್ನಾಟಕ ಹಾಗೂ ಫ್ರೆಂಡ್ಸ್ ಮೇಲಂಗಡಿ ಯೂನಿಟಿ ಉಳ್ಳಾಳ ಇವರಿಗೆ ನಾನು ಧನ್ಯವಾದವನ್ನು ಹೇಳ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಫಲಾನುಭವಿಗಳು ಹಾಗೂ ಮಾಧ್ಯಮ ಮಿತ್ರರು, ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಯಾದಂತಹ ವೆನ್ಲಾಕ್ ಆಸ್ಪತ್ರೆಯ ಯುನಾನಿ ವಿಭಾಗದ ಉಪ ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ಜನಾಬ್ ಶಾಫಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ವೇದಿಕೆ ಮೇಲೆ ಇಲ್ಲ, ಹಿಜಾಮ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಈ ಪ್ರಾಸ್ತಾವಿಕ ಭಾಷಣ ಹಾಗೂ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಸೂಚಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಯುಟಿಸ್ ಫ್ಯಾನ್ ಕ್ಲಬ್ ಸಂಸ್ಥೆ ಇತರ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಆಯೋಜಿಸಿರುವಂತಹ ಇವತ್ತಿನ ಈ ಉಚಿತ ಹಿಜಾಮ ಚಿಕಿತ್ಸಾ ಶಿಬಿರದಲ್ಲಿ ವೇದಿಕೆ ಮೇಲೆ ಗಣೋಪಸ್ಥಿತಿಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರಾದಂತಹ ದರ್ಗಾ ಅಧ್ಯಕ್ಷರಾದ ಸನ್ಮಾನ್ಯ ಹಾಜಿ ರಶೀದ್ ಸಾಹೇಬರೇ, ಅದೇ ರೀತಿ ನಮ್ಮೆಲ್ಲರ ಮಾರ್ಗದರ್ಶಕರು, ಸಮಾಜದಲ್ಲಿ ಸಾಮರಸ್ಯದ ಕೊಂಡಿಯಾಗಿದ್ದುಕೊಂಡು ಇತರ ಧರ್ಮದ ಮಧ್ಯೆ ಬಹಳಷ್ಟು ವರ್ಷಗಳೊಂದಿಗೆ ಹಾಜಿ UK ಇಬ್ರಾಹಿಂ ಸಾಹೇಬರ ಕಾಲದಿಂದ ಹಿಡಿದು ರಶೀದ್ ಹಾಜಿ ಅವರು, ಕಣಚೂರು ಮೋನಾಕ್ನವರು, ಹಂಜಾರ್ ಅವರ ಕಾಲದ ಎಲ್ಲರೊಂದಿಗೂ ಇದ್ದುಕೊಂಡು ಸಮಾಜದಲ್ಲಿ ಸಾಮರಸ್ಯವನ್ನು ಕಲ್ಪಿಸುವುದರಲ್ಲಿ ಮಹತ್ತರ ಪಾತ್ರ ವಹಿಸಿದಂಥ ನಮ್ಮ ಹಿರಿಯರಾದ ಸದಾನಂದ್ ಬಂಗೇರ್ರವರೇ, ಅದೇ ರೀತಿ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಸಮುದಾಯ ಧ್ವನಿಯೂ ಆಗಿರ್ತಕ್ಕಂಥ ನಮ್ಮ ಅಶ್ರಫ್ ರವರೇ, ಹಿರಿಯರಾದ ನಮ್ಮ ಮಿತ್ರರು ಆದಂಥ ಫಾರೂಕ್ ಉಲಾಲ್ ರವರೇ, ಮುಸ್ತಫಾ ಅಬ್ದುಲ್ ರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಸಮಯ ವ್ಯರ್ಥ ಮಾಡಲಿಕ್ಕೆ ನಾನು ಬಯಸುವುದಿಲ್ಲ. ಸಮಯ ಅವಕಾಶದ ಕೊರತೆ ಇದೆ ಅಂತ ಗೊತ್ತಿದೆ. ಇದೀಗಾಗಲೇ ನಮ್ಮ ಶಾಸಕರು ಕೂಡ ನಮ್ಮೊಂದಿಗೆ ಬಂದು ಸೇರ್ತಾ ಇದ್ದಾರೆ. ಇದರ ಮಧ್ಯೆ ಇಂತಹ ಒಂದು ಕಾರ್ಯಕ್ರಮದ ಮುಖಾಂತರ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವುದರಲ್ಲಿ ಮಹತ್ವದ ಹೆಜ್ಜೆಯನ್ನ ಈ ಬಾರಿ ಯುಟಿಸ್ ಫ್ಯಾನ್ ಕ್ಲಬ್, ಅದರಲ್ಲೂ ವಿಶೇಷವಾಗಿ ಇದರ ಅಧ್ಯಕ್ಷರಾದ ನಜೀರ್ ಅವರು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಎನ್ನುವಂತ ಒಂದು ಸಂತೋಷದ ವಿಷಯ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರೆಸ್ತಾ ಇದ್ದಾರೆ, ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೆರೆದಿರುವಂತಹ ಎಲ್ಲ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಶ್ರೀಯುತ ಸದಾಶಿವ ಉಳ್ಳಾಲ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಯುವ ನಾಯಕ ಜನಾಬ್ ಮೋಶೀರ್ ಅಹಮದ್ ಸಾಮನಿಗೆ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೆ. ಹಾಗೆ ಇವತ್ತಿನ ಇತರ ಎಲ್ಲ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಇತರ ಸಂಸ್ಥೆಗಳು ಕೂಡ ನಾನು ಇವತ್ತು ನನ್ನನ್ನು ಕರೆದು ಮಾತಾಡಲು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಧನ್ಯವಾದವನ್ನು ಸಲ್ಲಿಸಿ, ನನ್ನ ನಾಯಕರಾಗಿರ್ತಕ್ಕಂಥ ಶಾಸಕರಾದ UT ಖಾದರ್ ಅವರು ವೇದಿಕೆ ನೀಡಿದ್ದಾರೆ. ಇನ್ನು ಕಾಲಾವಕಾಶದ ಕೊರತೆ ಇದೆ ಅಂತ ಅರಿತು ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ವಾಖಿರ್ ದವಾನ ವಾನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಬೋರ್ಡ್ ತಮಗೆ ಇದೀಗ ನಮ್ಮ ಯೋಜನೆಯಂತೆ ಸಭಾ ಕಾರ್ಯಕ್ರಮ ಗೈಯಲಿರುವಂತಹ ಈ ನಾಡಿನ ಜನಪ್ರಿಯ ಶಾಸಕರು UT ಖಾದರ್ ಇವರನ್ನು ಈ ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಿ ಫ್ರೆಂಡ್ಸ್ ಮೇಲಂಗಡಿ ಯೂನಿಟಿ ಹಾಗೂ ಯುಟಿಸ್ ಫ್ಯಾನ್ ಕ್ಲಬ್ ವತಿಯಿಂದ ಏರ್ಪಟ್ಟಂತಹ ಅದಕ್ಕೆ ಸಹಕಾರ ಕೊಟ್ಟಂತಹ ಶಾಫಿ ಹರ್ಬಲ್ ಮತ್ತು ಹಿಜಾಮ ಕ್ಲಿನಿಕ್ನ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಹಿಜಾಮ ಚಿಕಿತ್ಸಾ ಶಿಬಿರದ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿಸುವಂತಹ ನಮ್ಮ ಗೌರವಿತರು, ದರ್ಗಾ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಕೊಂದ ರಶೀದ್ ಅಕ್ಕನವರೇ, ನಮ್ಮೆಲ್ಲ ಅತ್ಯಂತ ಹಿರಿಯರು, ಗೌರವಿತರು, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮುಖಂಡರಾಗಿರುವಂತಹ ಮೊಗವೀರ್ ಸಮಾಜದ ಮುಖಸ್ಥರಾಗಿರುವಂತಹ ಗೌರವಾನ್ವಿತ ಸದಾನಂದ್ ಬಂಗೇರ್ರವರೇ, ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರು, ಸನ್ಮಿತರಾಗಿರುವಂತಹ ಅಶ್ರಫ್ ಬಂದರ್ರವರೇ, ನಮ್ಮ ಉಳ್ಳಾಲ್ ನಗರಸಭೆಯ ಕೌನ್ಸಿಲರ್, ದರ್ಗಾ ಸಮಿತಿಯ ಸದಸ್ಯರು, ರಾಜ್ಯ ಪ್ರಚಾರ ಸಮಿತಿಯ ಪದಾಧಿಕಾರಿಯಾದ ಫಾರೂಕ್ ಉಲಾಲ್ ಅವರೇ,
ನಮ್ಮೆಲ್ಲರ ಆತ್ಮೀಯರು ಸನ್ಮಿತರಾಗಿಂತಹ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷರಾಗಿರುವಂಥ ಸನ್ಮಿತ ಶಾಫಿ ಬಬ್ಬುಕಟ್ಟೆ ಅವರೇ, ನನ್ನ ಆತ್ಮೀಯರು ಸನ್ಮಿತ್ರರಾದಂಥ ಬಸ್ತಿಪತ್ ಇಬ್ರಾಹಿಂ ಅವರೇ, ನನ್ನ ಆತ್ಮೀಯರು ಸನ್ಮಿತ್ರರು ಆಗಿರುವಂಥ ನವಾಜ್ ಮಾಸ್ತಿಕಟ್ಟೆ ಅವರೇ, ನಮ್ಮ ಯುವ ಮುಖಂಡ ಮತ್ತು ಕಾರ್ಮಿಕ ಘಟಕದ ಮುಖಂಡ ಮೊಹಸಿನ್ ರವರೇ, ಸುರೇಶ್ ಭಟ್ನಗರ್ ಅವರೇ, ಕಬೀರ್ ಅವರೇ, ಮಲಾರ್ ಮಾಸ್ಟರ್ ಅವರೇ, ಅದರಲ್ಲಿ ನಮ್ಮ ಸ್ಪೋರ್ಟ್ಸ್ನಲ್ಲಿ ನಮಗೆ ಭಾಳಷ್ಟು ಗೌರವ ನಮ್ಮ ಮಾಸ್ಟರ್ಸಲ್ಲಿ ತಂದುಕೊಟ್ಟಂಥ ನಮ್ಮ ಸನ್ಮಿತರಾಗಿರುವಂಥ ರೆಹಮಾನ್ ಅವರೇ, ಆತ್ಮೀಯರಾಗಿರುವಂಥ ನಮ್ಮ ಲಂಬೋದರ್ ಅವರೇ, ನಮ್ಮ ಬ್ಲಾಕಿನ ಅಧ್ಯಕ್ಷರಾದಂಥ ಸದಾಶಿವ್ ಉಲ್ಲಾಲ್ ಅವರೇ, ನಮ್ಮ ಇದರ ಬಗ್ಗೆ ಸನ್ಮಿತರಾದಂಥ ಸುರೇಶ್ ಭಟ್ನಗರ್ ಅವರೇ, ಮುಸ್ತಫರ್ ಅವರೇ, ಅದೇ ರೀತಿ ನಸೀರ್ ಮೇಲ್ಬಾ ಮತ್ತು ಎಲ್ಲವರ ಸನ್ಮಿತರೇ ಬರ್ತಾರೆ. ಬಹುಶಃ ನಾನು ಪ್ರಪ್ರಥಮವಾಗಿ ಫ್ರೆಂಡ್ಸ್ ಮೇಲಂಗಡಿ ಯೂನಿಟಿ ಹಾಗೂ ನಮ್ಮ ನಜೀರ್ ಮುಸಫ್ ಮತ್ತು ಅದೇ ರೀತಿ ನಮ್ಮ ಜಾಕೀರ್ ಮತ್ತು ಎಲ್ಲ ತಂಡದವರನ್ನು ಯೂಟಿಸ್ ಫ್ಯಾನ್ ಕ್ಲಬ್ ಬಂದು ಎಸ್ ಐ ಟಿ ಕೋಣೆಯನ್ನು ಇವತ್ತು ಆ ಸೇವೆ ಮಾಡ್ತಿದ್ದೀರಾ, ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ನಾವೆಲ್ಲ ಸೇರಿಕೊಂಡು ಜನರಿಗೆ ಏನಾದೊಂದು ಉಪಕಾರ ಮಾಡಬೇಕಂತೇಳಿ ಒಂದು ಉದ್ದೇಶ. ಯಾವ ಉಪಕಾರ ಮಾಡೋದಂತ ಆಲೋಚನೆ ಮಾಡುವಾಗ ನಿಮಗೆ ಬಂದ ಯೋಚನೆ ಏನಂತ ಹೇಳಿದರೆ, ನಾವೊಂದು ನಮ್ಮ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಪ್ರಾಚೀನ ಕಾಲದ ಮತ್ತು ಅತ್ಯುತ್ತಮವಾಗಿ ಅಗತ್ಯ ಇರುವಂಥ ಹಿಜಾಮ ಕ್ಯಾಂಪನ್ನು ಮಾಡುವಂಥ ಒಂದು ಉದ್ದೇಶದಿಂದ ತಾವಿದು ಹಮ್ಮಿಕೊಂಡಿದ್ದೀರಿ. ನಿಮ್ಮ ಮೇನ್ ಉದ್ದೇಶ ಒಂದು ಉಪಕಾರ, ಒಂದು ಸಮುದಾಯಕ್ಕೆ, ಸಮಾಜಕ್ಕೆ, ಒಂದು ಊರವರಿಗೆ ಒಂದು ಉಪಕಾರ ಆಗಬೇಕು. ಆ ಒಂದು ಉಪಕಾರ ಯಾವ ರೀತಿ ಅಂತ ಹೇಳಿದರೆ ಈ ರೀತಿಯ ಒಂದು ಚಿಕಿತ್ಸಾ ಪದ್ಧತಿಯಿಂದ ಮಾಡುವಂಥದ್ದು. ಸೊ ನೀವೆಲ್ಲ ಯುವಕರ ಒಂದು ಸಕಾರಾತ್ಮಕವಾದ ಆಲೋಚನೆ ಇಟ್ಟುಕೊಂಡು ಜನಸಾಮಾನ್ಯರಿಗೆ ಉಪಕಾರ ಆಗುವಂಥದ್ದು ಅಂತ ಮಾಡುವಂಥ ಉದ್ದೇಶ ಅದು ನಿಜವೂ ಕೂಡ ಶ್ಲಾಘನೀಯ ಮತ್ತು ಅದಕ್ಕಾಗಿ ನಾನು ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಇನ್ನು ಹಿಜಾಮಗೆ ಸಂಬಂಧಪಟ್ಟಾಗೆ ಅತ್ಯಂತ ಪ್ರಾಚೀನ ಕಾಲದ ಅತ್ಯಂತವಾದ ನಮ್ಮ ಆ ಒಂದು ಇರುವಂಥ ವೈದ್ಯಕೀಯ ಪದ್ಧತಿ, ಇದನ್ನು ಆದಷ್ಟು ನಾವು ಪ್ರಚಾರಗೊಳಿಸಿ ಜನರಿಗೆ ಪ್ರಯೋಜನ ಪಡೆಯುವಂಥ ಅವಕಾಶ ಇವತ್ತು ಆಗುವಂಥ ವಿಚಾರ ಇವತ್ತು ಆಗಬೇಕು. ಭಾಳಷ್ಟು ವರ್ಷಗಳಿಂದ ಇನ್ನೂ ಕೂಡ ಈ ಒಂದು ಸಿಸ್ಟಮ್ ಇವತ್ತು ಜಾಸ್ತಿ ಅಭಿವೃದ್ಧಿ ಆಗ್ತಾ ಇವತ್ತು ಇದೆ. ಇದರಲ್ಲಿ ಆರೋಗ್ಯಕ್ಕೆ ಪೂರಕವಾಗಿ ಇದು ಬಹುಶಃ ರೋಗ ಬಂದ ನಂತರ ಮಾಡೋದಲ್ಲ. ರೋಗ ಬಂದ ನಂತರ ನೀವು ಹೋಗಬೇಕು ಆಸ್ಪತ್ರೆಗೆ. ರೋಗ ಬರದ ರೀತಿ ತಡ್ಕೊಳ್ಬೇಕಾದ್ರೆ ಈ ರೀತಿಯ ಒಂದು ದೊಡ್ಡ ಮಟ್ಟದ ಈ ರೀತಿಯ ಒಂದು ಚಿಕಿತ್ಸೆ ಅದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾವು ರೋಗ ಬಂದ ನಂತರ ಆಸ್ಪತ್ರೆಗೆ ಮದ್ದು ತೆಗೊಳ್ಳೋ ಬದಲು ರೋಗ ಬರುವುದನ್ನೇ ತಡೆಗಟ್ಟುವಂಥ ಇಂಥ ಕೆಲಸ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಕೂಡ ದೊಡ್ಡ ಮಟ್ಟದ ಸಿಕ್ಕುವಂಥ ವಿಚಾರ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛಿಸಿ, ಬಹುಶಃ ನನ್ನ ಮೊನ್ನೆ 15 ತಿಂಗಳಿಂದ ಹೇಳಿದರು, ನಾನು ಕೂಡ ಬ್ಯುಸಿ ಆಯ್ತು ಅಂತ ಹೇಳಿದ್ದೆ. ಇವತ್ತು ಬೆಳಿಗ್ಗೆ ಈ ಒಂದು ಕಾರ್ಯಕ್ರಮ ಫಸ್ಟ್ ಇಲ್ಲಿಗೆ ಬಂದೇ ಹೋಗ್ಬೇಕಂತ ವಿಚಾರ ಆಯಿತು. ತಾವೆಲ್ಲ ಒಂದು ಜನರಿಗೆ ಬೇಕಾಗಿ ಪ್ರಯೋಜನಕರವಾಗಿ ಇವತ್ತು ಹಮ್ಮಿಕೊಂಡಿದ್ದೀರಿ. ಎಲ್ಲ ನಮ್ಮ ವಾಲಂಟಿಯರ್ಸ್ ಮಿತ್ರರನ್ನು ಫ್ರೆಂಡ್ಸ್ ಮೇಲಂಗಡಿ ಯೂನಿಟಿ ಅದು ನಮ್ಮೆಲ್ಲ ಸನ್ಮಿತ್ರರನ್ನು ಯಾರ ತಾವೆಲ್ಲ ಕೆಲಸ ಮಾಡ್ತಿದ್ದೀರಾ ಎಲ್ಲ ನನ್ನ ಅಭಿನಂದನೆ ಸಲ್ಲಿಸುವಂಥದ್ದು. ಮತ್ತು ಬಹುಶಃ ನನಗೆ ಇನ್ನೊಮ್ಮೆ ನನ್ನ ನಜೀರ್ ಮತ್ತು ಅವರ ಟೀಮನ್ನು ಮುಸ್ತಫ್ ಮತ್ತು ಶಕೀರ್ ಮತ್ತು ಇವರೆಲ್ಲ ಅಭಿನಂದಿಸಿ ಇಚ್ಛಿಸ್ತೇನೆ ನಮ್ಮ ರಿಯಾಜ್ಗೆ. ಯಾಕೆಂತ ಹೇಳಿದರೆ ನನ್ನ ಹೆಸರು ಹಾಕಿದ ನಾನು ಫಸ್ಟ್ ಅವತ್ತೇ ಹೇಳಿದೆ, ಉತ್ತಮವಾದ ಕೆಲಸಕ್ಕೆ ನೀವು ಏನು ಬೇಕಾದ ಮಾಡಿ, ನಾನು ಏನು ಅಭ್ಯಂತರ ನೋಡೋದೇ ಇಲ್ಲ, ದಯವಿಟ್ಟು ಬೇಡದೊಂದು ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಬಹುಶಃ ನಜೀರ್ ಅಧ್ಯಕ್ಷರಾಗಿ ಎಲ್ಲರ ಸಹಕಾರ ಪಡೆದುಕೊಂಡು ಎಲ್ಲರಿಗೆ ಇಲ್ಲಿಯ ತನಕ ಎಲ್ಲರಿಗೂ ಉಪಕಾರ ಮಾಡೋ ಕೆಲಸ ಕೂಡ ಆಗಿದೆ. ಒಂದು ಎರಡನೇ ನನಗೆ ಬಂದಾಗ ನನಗೆ ಸಂತೋಷ ಅಂತ ಹೇಳಿದರೆ ಇದರಲ್ಲಿ ಈಗ ಜನ ಎನಿಸಿರ್ಬೋದು, ನನ್ನ ಹೆಸರು ಹಾಕಿದ್ದಾರೆ, ಇವರು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಿದಿರಿ, ಅಲ್ಲಿ ಪೇಷಂಟ್ ಎಲ್ಲ ಮಾಡಿದಿರಿ, ನಾನು ಅದು ಆರ್ಥಿಕ ಅವ್ರಿಗೆ ಸಹಾಯ ಮಾಡಿರ್ಬೋದು ಅಂತೇಳಿ. ಪಾಪ ಅವ್ರಿಗೆ ನಾನು 1 ನಯ ಪೈಸೆ ಕೂಡ ಇಲ್ಲಿಯ ತನಕ ಕೊಡಲಿಲ್ಲ, ಇನ್ನು ನೋಡ್ದಂತ ಸ್ವಲ್ಪ ಕೊಡಬೇಕಾಗ್ತದೆ. ಅದಕ್ಕೆ ನಾನು ಯಾಕೆಂದರೆ ನಾನು ಕೂಡ ಕೊಡಲಿಲ್ಲ, ಅದನ್ನು ಟೆಸ್ಟ್ ಮಾಡಲಿಕ್ಕೆ ಇವರು ಏನೋದಪ್ಪ ಇವರು ಪ್ರಾಮಾಣಿಕಂದಿದ್ದಾರಾ ಅಥವಾ ಇದರಿಂದ ಯಾವ ರೀತಿ ಇದೆ. ಆದ ಕಾರಣ ನಾನದು ನಾಳೆ ಪಾಪ ಅವನು ಬೇರೆಯವರಾದ್ರೆ ಏನು ಮಾಡ್ತಿದ್ರು ವಿಚಾರಲ್ಲಿ ಆಗೀಗ ಅಂತೇಳಿ ಏನಿಲ್ಲ, ಆಯ್ತಪ್ಪ ನಾಳೆ ನೋಡುವ ಅಂತೇಳಿ ನಾನು ಹೇಳ್ತೇನೆ. ನಾನು ಕೇಳಲಿಲ್ಲ, ಯಾವುದು ಡಿಮಾಂಡ್ ಕೂಡ ಅದಕ್ಕೆ ಇದು ಬಹುಶಃ ಇಂಥ ಯುವಕರು ನಮ್ಮ ಜೊತೆ ಪ್ರಾಮಾಣಿಕತೆ ಬದ್ಧೆ ಇದ್ದಾಗ ಯಾವುದೊಂದು ಅಪೇಕ್ಷೆ ಇಲ್ಲದೆ ಈ ರೀತಿಯ ಕೆಲಸವೇ ಕಾರ್ಯ ನಮಗೆ ದೊಡ್ಡ ಒಂದು ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಅವೆಲ್ಲ ತಂಡದವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಇಲ್ಲಿ ಯಾರೆಲ್ಲ ಬರ್ತಾರೆ ಅವರು ಅತ್ಯಂತ ಚಿಕಿತ್ಸೆ ಆಗಲಿ ಶಾಫಿ ಹರ್ಬಲ್ ಮತ್ತು ಹಿಜಾಮ ಕ್ಲಿನಿಕ್ನವ್ರನ್ನು ಕೂಡ ನಾನು ಇವತ್ತು ಅಭಿನಂದನೆ ಇವತ್ತು ಪಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ತಾವು ನಾಳೆ ಒಂದಲ್ಲ ಒಂದು ದಿವಸ ಈ ಒಂದು ಟ್ರೀಟ್ಮೆಂಟ್ಗೆ ತಾವೆಲ್ಲ ಒಳಗೊಳ್ಬೇಕು. ನನಗೆ ಕೂಡ ಮನಸ್ಸಿತ್ತು, ಪುರುಸೋದು ಸಿಕ್ಕುವುದಿಲ್ಲ. ನಾನು ಪವಿತ್ರ
ಪವಿತ್ರವಾದ ಉಮ್ರಾ ಹೋಗದಾಗ ಅಲ್ಲಿ ಫ್ರೀ ಇದ್ದಾಗ ಅಲ್ಲಿ ಮಾಡಿದೆ ಇರಾನಿಯನ್ನ ಇದರಿಂದ. ಆದ ಕಾರಣ ನಾನೇ ಆರೋಗ್ಯ ಸಚಿವನಾಗಿದ್ದಾಗ ಇದಕ್ಕೆ ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಟ್ಟು ನಾವು ಮಂಗಳೂರಿನಲ್ಲಿ ವೆನ್ಲಾಕ್ನ ಅದಕ್ಕೆ ಜಾಗ ಸ್ಥಾಪಿಸಿ ಮಾಡಿದೆ. ಈಗ ಉಲ್ಲಾಲ ಆಸ್ಪತ್ರೆಯಲ್ಲಿ ನಿಮಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಬಹುಶಃ ಮುಂದಿನಿಂದ ಬಹುಶಃ ಈ ಒಂದು ತಿಂಗಳ ಒಳಗಡೆ ಉಲ್ಲಾಲ ಒಂದು CSC ಒಂದು ಮಾದರಿಯಾಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಇವತ್ತು ಪ್ರಾರಂಭ ಆಗ್ತದೆ. ಯುನಾನಿ, ಆಯುರ್ವೇದ, ನಿಮ್ಮ ನ್ಯಾಚುರೋಪತಿ ಮತ್ತು ಹೋಮಿಯೋಪತಿ ಆ ಡಾಕ್ಟರ್ಗಳು ಮತ್ತು ಅದಕ್ಕೆ ಬೇಕಾದ ಮಸಾಜ್ ಮತ್ತು ಥೆರಪಿಸ್ಟ್ಗಳು ಕೂಡ ಇವತ್ತು ತಯಾರಾಗಿ ಇವತ್ತು ನಿಂತಿದ್ದಾರೆ. ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್, ಎಕ್ಸ್ರೇ ಮತ್ತು ಬಹುಶಃ ಡೆಂಟಲ್ ಇದು ಸಣ್ಣ ಪುಟ್ಟ ಮಾತ್ರ. ಮುಂಚೆ ಬರೀ ಹೆರಿಗೆಗೆ ಸಂಬಂಧಪಟ್ಟ ಮಾತ್ರ ಡಾಕ್ಟರ್ಗಳಿದ್ದರು. ಈಗ ಹೆರಿಗೆ ಅಲ್ಲ, ನಿಮ್ಮ ಮಕ್ಕಳ ಆಸ್ಪತ್ರೆ, ಕಣ್ಣಿನ ಡಾಕ್ಟ್ರು, ನಿಮ್ಮ ಸ್ಕಿನ್ ಡಾಕ್ಟ್ರು, ಅದೇ ರೀತಿ ನಿಮ್ಮ ಫಿಸಿಷಿಯನ್, ಎಲ್ಲ ರೀತಿಯ ಡಾಕ್ಟರ್ ಕೂಡ ಅಲ್ಲಿ ಬಂದು ನಿಲ್ಲೊಂದು ವ್ಯವಸ್ಥೆ ಇವತ್ತು ಆಗ್ತದೆ. ಅಲ್ಲಿಗೆ ಯಾಕೆಂತ ಹೇಳಿದರೆ ನಾನು ಸರ್ಕಾರದಿಂದಲೇ ಮಾತಾಡಿಕೊಂಡು ನಾನು ಏನಪ್ಪ ನಮ್ಮ ಚರ್ಚೆ ಮಾಡಿಕೊಂಡು ಅವರಿಗೆ ತಿಂಗಳಿಗೆ ಒಂದು 10 ಲಕ್ಷ ಕೈಯಿಂದ ಕೊಡಬೇಕು. ಅದು ಬಿಲ್ಡಿಂಗ್ ಇದೆ ನಮ್ಮಲ್ಲಿ ಸರ್ಕಾರ. ಇವತ್ತು ನಾವು 4 ಅಪಾಯಿಂಟ್ಮೆಂಟ್ ಇಟ್ಟರು ಕೂಡ ಯಾರು ಬರೋದಿಲ್ಲ. ಬಂದು ಕೂಡ ಇಲ್ಲಿ ಶಾಶ್ವತ ನಿಲ್ಲುವಂಥ ಯೋಜನೆ ಇಲ್ಲ. ಬಂದು ಬೇರೆ ಕಡೆ ಹೋಗ್ಲಿಕ್ಕೆ MBBS ಅಲ್ಲಿ ಬರೋದು, ಅವರು PG ಬರೀಲಿಕ್ಕೆ ಇಲ್ಲಿ ಕೂತ್ಕೊಳ್ಳೋದು, ಟೆಂಪರರಿ ಬರೋದು, ಬೇರೆ ಕಡೆ ಪರ್ಮನೆಂಟ್ ಸಿಕ್ಕುದಂತ ನೋಡೋದು. ಈ ಆಸ್ಪತ್ರೆಯನ್ನು ಅದೇ ಆಸ್ಪತ್ರೆ ಅಂತ ನೋಡಿಕೊಳ್ಳೋದಂತ ಒಂದು ಪರಿಸ್ಥಿತಿಯ ಕೊರತೆ ಇದ್ದಾಗ ಕೆಲವೊಂದು ವಿಚಾರ ಇಲ್ಲ ಅಂತಲ್ಲಿ ರಾಜ್ಯ ಎಲ್ಲ ಕಡೆ ಸರ್ಕಾರಿ ಆಸ್ಪತ್ರೆ ಪರಿಸ್ಥಿತಿ ನಾನು ನೋಡಿದ ಮಟ್ಟಿಗೆ. ಅದಕ್ಕಾಗಿ ನಾನು ಖಾಸಗಿ ಒಂದು ಜಂಟಿ ಮಾಡಿ ಎಲ್ಲ ರೀತಿಯ ಸವಲತ್ತುಗಳನ್ನು ಇಲ್ಲಿ ಇವತ್ತು ಪ್ರಾರಂಭ ಮಾಡಿ ಬಹುಶಃ ಮುಂದಿನ ದಿನಗಳಲ್ಲೂ ಎಲ್ಲ ಕೂಡ ಇದು ಪ್ರಾರಂಭ ಇವತ್ತು ಆಗ್ತದೆ. ಅದಕ್ಕಾಗಿ ನಾನು ಇಷ್ಟವರೆಗೆ ಉದ್ಘಾಟನೆ ಕೂಡ ಮಾಡಲಿಲ್ಲ. ಯಾಕೆಂತ ಹೇಳಿದರೆ ನಾನು ರಾಜ್ಯಕ್ಕವಾಗಿ ಹೆಸರು ಗಳಿಸಬೇಕಾದ್ರೆ ಯಾರು ಕರೆಸಿ ಉದ್ಘಾಟನೆ ಮಾಡಿ ಪೇಪರ್ TV ಎಲ್ಲ ಬರ್ಬೋದು, ಅದರ ಅಗತ್ಯ ನನಗೆ ಇಲ್ಲ. ಎಲ್ಲೇ ತನಕ ನಾವು ಜನರಿಗೆಲ್ಲ ಸವಲತ್ತಲ್ಲಿ ಕೊಡೋದಿಲ್ಲವೋ ಅದಕ್ಕಾಗಿ ನಾನು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಕೂಡ ಹೋಗಲಿಲ್ಲ. ಬಹುಶಃ ಎಲ್ಲ ಕೂಡ ಒಂದು ಹಂತಕ್ಕೆ ಬಂದು, ಯಾಕಂದರೆ ಇದು ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಸರ್ಕಾರದ ಮುಖಾಂತರವೇ ಆದೇಶ ಮಾಡಿಸಿಕೊಂಡು ಬಂದು ಒಂದು ಮಾಡೆಲ್ ಆದಂಥ ಒಂದು ಸೇವೆಯಲ್ಲಿ ಇವತ್ತು ಪ್ರಾರಂಭ ಆಗುವಂಥದ್ದು. ಅದಕ್ಕಾಗಿ ಬಹುಶಃ ಎಲ್ಲ ಇದರ ಲಾಭವನ್ನು ತಾವೆಲ್ಲ ಪಡ್ಕೊಳ್ಬೇಕಂತ ಹೇಳಿ ನಾವಿಲ್ಲಿ ಮಾಡುವಂಥದ್ದು. ನಾನೆಲ್ಲ ಯುವಕರಿಗೆ ಮತ್ತು ನಿಮಗೆ ಹೇಳುವಂಥದ್ದು, ಈಗ ನಮ್ಮ ಪರಿಸ್ಥಿತಿ ಅಂತ ಹೇಳಿದರೆ ನಮಗೆ ಅಸೌಖ್ಯರಾದರೆ ಡೈರೆಕ್ಟು ಹೋಗೋದು ಅಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು, ಅಲ್ಲಿದ್ದ ದುಡ್ಡೆಲ್ಲ ಖರ್ಚಾಗೋದು. ಮತ್ತೆ ನಾವು ಬರೋದು ಇಜಾಮ ಆಯುರ್ವೇದಕ್ಕೆ ಮತ್ತೆ ಬರೋದು. ಲಾಸ್ಟ್ ಡೆಸ್ಟಿನೇಷನ್, ಫಸ್ಟ್ ಡೆಸ್ಟಿನೇಷನ್ ಅಲ್ಲ. ನಿಜವಾಗಿ ಫಸ್ಟ್ ಡೆಸ್ಟಿನೇಷನ್ ಇದಿರಬೇಕು. ಇಲ್ಲಿ ಎಲ್ಲ ಆಯುರ್ವೇದ ಇಲ್ಲಿ ಎಲ್ಲ ನಮಗೆ ಗುಣಮುಖ ಆಗದಿದ್ದರೆ ಮತ್ತೆ ಅಲ್ಲಿಗೆ ಹೋಗುವಂಥ ಕೆಲಸ ಇವತ್ತು ಆಗಬೇಕು. ಎಲ್ಲ ವೈದ್ಯಕೀಯ ಪದ್ಧತಿಯಲ್ಲಿ ಕೂಡ ಅದರಾದ ಕೊಡುಗೆ ಇವತ್ತು ಖಂಡಿತವಾಗಿ ಇವತ್ತು ಇದೆ. ಆದ ಕಾರಣ ನಮ್ಮ ವೈದ್ಯಕೀಯ ಪದ್ಧತಿ ಕೂಡ ಭಾಳಷ್ಟು ಇವತ್ತು ಉಪಯುಕ್ತವಾದಂಥ ಎಲ್ಲ ವಿಚಾರ ಕೂಡ ಇದೆ. ಆದ ಕಾರಣ ರೋಗ ತಡೆಯುವಂಥ ಇಂಥ ಚಿಕಿತ್ಸೆಯನ್ನು ತಾವು ಹಮ್ಮಿಕೊಂಡಿದ್ದೀರಿ. ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯನ ಇವತ್ತು ಸಲ್ಲಿಸಿಕೊಂಡು ನಮ್ಮ ಭಾಗವಹಿಸೆಲ್ಲ ನಮ್ಮ ಗಣ್ಯಾತಿ ಗಣ್ಯ ಅತಿಥಿಗಳಿಗೆ, ನಮ್ಮೆಲ್ಲ ನಮ್ಮ ಕಾರ್ಯಕರ್ತ ನಮ್ಮ ಮಿತ್ರರಿಗೆ, ಯೂನಿಟಿ ಫ್ರೆಂಡ್ಸ್ನ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಅದೇ ರೀತಿ ಮುಸಫರ್ ಅವರಿರಲಿ, ನಜೀರ್ ಅವರಿರಲಿ, ಸಾಕೀರ್ ಅವರಿರಲಿ, ರಿಯಾಜ್ ಅವರಿರಲಿ, ನಮ್ಮ ಉಪಾಧ್ಯಕ್ಷರು ಮೊಹಮ್ಮದ್ ಮೊಯ್ದೀನ್ ಅವರಲ್ಲಿ ಎಲ್ಲರ ತಂಡದವರಿಗೆ ಕೂಡ ನಾನು ವಿಶೇಷವಾದ ಅಭಿನಂದನೆ ಶುಭಾಶಯ. ಮಾಲಿಕ್ ಆನ್ಲೈನ್ ಒಳ್ಳೆ ಮಾಲಿಕ್ ನವಾಜ್ ಇಡೀ ನಿಮ್ಮ ಎಲ್ಲ ತಂಡದವರನ್ನು ಒಂದು ನಿಮ್ಮ ಈ ಕೆಲಸ ಮತ್ತು ಯಾವುದೇ ಒಂದು ಅಪೇಕ್ಷೆ ಇಲ್ಲ ತಾವು ಕೆಲಸ ಮಾಡ್ತೀರಲ್ಲ, ಅದು ನಿಮ್ಮ ಗೌರವವನ್ನು ಇನ್ನಷ್ಟು ಜಾಸ್ತಿ ಹೆಚ್ಚಿಸಿದಂತೆ ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯನ ಇವತ್ತು ಸಲ್ಲಿಸುತ್ತಾ ಅತ್ಯಂತ ಪ್ರೀತಿಯ, ಅತ್ಯಂತ ಸೋದರತೆಯ, ಅತ್ಯಂತ ಏಕತೆಯ, ಅತ್ಯಂತ ಸಾಮರಸ್ಯ ಉಲ್ಲಾಲವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ನಾವು ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಮುಂದೆ ಹೋಗುವಂಥ ಕೆಲಸ ನಾವು ಮಾಡುವ. ನಾವು ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರು ಹಿಂದೆ ಒಲಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ನಾವೆಲ್ಲ ಇವತ್ತು ಹಮ್ಮಿಕೊಳ್ಳು ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನನಗೆ ಮತ್ತೆ ಬೆಂಗಳೂರು ಹೋಗ್ಲಿಕ್ಕಿದ್ದ ಕಾರಣ ಸ್ವಲ್ಪ ಬೇಗ ಅನುಮತಿ ಕೇಳಿಕೊಳ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್. ಹಿಜಾಮ ಚಿಕಿತ್ಸೆಯ ಅನುಭವಿಗಳಿಗೆ ಅಭಿನಂದನಾ ಪತ್ರವನ್ನು ನೀಡಲಾಗುವುದು. ಇರ್ಷಾದ್ ಜಪ್ಪಿನ ಮಗರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ಸೈಫುದ್ದೀನ್ ಸುಲೈಮಾನ್, ಇರ್ಷಾದ್, ಮೊಹಮ್ಮದ್ ಅಸ್ಲಾಂ, ಅಶ್ರಫ್ ಬೆಸ್ಟ್ ಟೈಲರ್ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಇರ್ಷಾದ್ ಜಪ್ಪಿನ ಮಗರು, ಮೊಹಮ್ಮದ್ ಇಕ್ಬಾಲ್,
ಹೆಸರು ಕರೆದವರು ದಯವಿಟ್ಟು ಚಪ್ಪಾಳೆ ವೇದಿಕೆ ಮೇಲೆ ಮೂಲಕ ಬರಬೇಕು. ಅಭಿನಂದಿಸಬೇಕು. ಹಿಜಾಮ ಚಿಕಿತ್ಸಾ ಶಿಬಿರದಲ್ಲಿ ಭಾಗವಹಿಸಿದಂತಹ ವ್ಯಕ್ತಿಗಳಿಗೆ ಪ್ರಮಾಣ ಪತ್ರವನ್ನು ನೀಡಲಾಗುತ್ತಿದೆ. ಮೊಹಮ್ಮದ್ ಇಕ್ಬಾಲ್, ಮೊಹಮ್ಮದ್ ಅಸ್ಲಾಂ, ಅಬ್ದುಲ್ ರೌಫ್, ಮೊಹಮ್ಮದ್ ಜಾಹಿದ್ ಮುಖಚೇರಿ ಹೆಸರು ಸೂಚಿಸಿದಂತಹ ಫಲಾನುಭವಿಗಳು ದಯವಿಟ್ಟು ವೇದಿಕೆ ಮೇಲೆ ಬಂದು ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಬ್ದುಲ್ ಸತ್ತಾರ್, ಉಮರ್ ಫಾರೂಕ್, ನಜೀರ್ ಕೋಟೆಪುರ, ಸೈಫುದ್ದೀನ್ ಸುಲೇಮಾನ್, ಇರ್ಷಾದ್ ಜಪಿನಬಗರು, ಜಾಹಿದ್ ಮುಖಚೇರಿ, ಉಮರ್ ಫಾರೂಕ್, ಆಸಿಫ್ ಹೊಸಕರಿಯಾ, ನೌಶಾದ್, ಹಕೀಂ ಮಿಲ್ಲತ್ ನಗರ್. ಧನ್ಯವಾದಗಳು ಶ್ರೀಯುತ ಜಾಕೀರ್ ಇಖ್ಲಾಸ್ ಅವರಿಗೆ. ಇದೀಗ ನಮ್ಮ ವೇದಿಕೆಯಲ್ಲಿ ನಮ್ಮ ಈ ಕಾರ್ಯಕ್ರಮದ ಬಹುಮುಖ್ಯ ಅಧಿವೇಶನ ಸನ್ಮಾನ ಸಮಾರಂಭ. ನಾವು ಈ ನಾಡು ಕಂಡಂತಹ ಶಿಕ್ಷಣ ಸೇವೆಯಲ್ಲಿ ಸೇವೆ ಸಲ್ಲಿಸಿರುವಂತಹ, ವೈದ್ಯಕೀಯ ಸೇವೆಯಲ್ಲಿ ಸೇವೆ ಸಲ್ಲಿಸಿರುವಂತಹ, ವಿದ್ಯುತ್ ಪ್ರಸರಣ ವಿಭಾಗದಲ್ಲಿ ಸೇವೆ ಸಲ್ಲಿಸಿರುವಂತಹ, ಕ್ರೀಡಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂತಹ, ಸಮಾಜ ಸೇವೆಯಲ್ಲಿ ಸೇವೆ ಸಲ್ಲಿಸಿರುವಂತಹ, ಅದೇ ರೀತಿ ಮಾಧ್ಯಮ ವಿಭಾಗದಲ್ಲಿ ಸೇವೆ ಸಲ್ಲಿಸಿರುವಂತಹ ಗಣ್ಯ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಿದ್ದೇವೆ. ಇದೀಗ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಯುಟೀಸ್ ಫ್ಯಾನ್ ಕ್ಲಬ್ ಕರ್ನಾಟಕ, ಫ್ರೆಂಡ್ಸ್ ಮೇಲಂಗಡಿ, ಯುನಿಟಿ ಉಳ್ಳಾಳ ಜಂಟಿ ನೇತೃತ್ವದಲ್ಲಿ ಶಾಫಿ ಹರ್ಬಲ್ ಮತ್ತು ಹಿಜಾಮ ಕ್ಲಿನಿಕ್ ಇದರ ಸಹಯೋಗದೊಂದಿಗೆ ಇಂದು ನಡೆಯುತ್ತಿರುವಂತಹ ಯಶಸ್ವಿ ಉಚಿತ ಹಿಜಾಮ ಚಿಕಿತ್ಸಾ ಶಿಬಿರ. ಈ ಸಂದರ್ಭದ ಸಭಾ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಇದೀಗ ಈ ನಾಡು ಕಂಡಂತಹ ಸಾಧಕರಿಗೆ ಸನ್ಮಾನ ಮಾಡಲಾಗುತ್ತದೆ. ಸನ್ಮಾನ ಮಾಡುವುದಕ್ಕಿಂತ ಮುಂಚಿತವಾಗಿ ಎಲ್ಲ ಗಣ್ಯ ಅತಿಥಿಗಳು ಸಹಕರಿಸಬೇಕು. ಫ್ಯಾನ್ ಕ್ಲಬ್ ಕರ್ನಾಟಕ, ಫ್ರೆಂಡ್ಸ್ ಮೇಲಂಗಡಿ, ಯೂನಿಟಿ ಉಳ್ಳಾಳ ಇದರ ಜಂಟಿ ನೇತೃತ್ವದಲ್ಲಿ ಶಾಫಿ ಹರ್ಬಲ್ ಮತ್ತು ಹಿಜಾಮ ಕ್ಲಿನಿಕ್ ಇದರ ಸಹಯೋಗದಿಂದ ಬೃಹತ್ ಉಚಿತ ಹಿಜಾಮ ಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಈಗಾಗಲೇ ತಮ್ಮ ಶಾಸಕರು, ಮಾಜಿ ಸಚಿವರು, ವಿರೋಧ ಪಕ್ಷದ ನಾಯಕರು ಈಗಾಗಲೇ ತಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಿದ್ದಾರೆ. ಇದರ ಅಧ್ಯಕ್ಷಸ್ಥಾನ ವಹಿಸಿರ್ತಕ್ಕಂಥ ನನ್ನ ಮಿತ್ರರಾದಂಥ ದರ್ಗದ ಅಧ್ಯಕ್ಷರಾದ ಅಬ್ದುಲ್ ರಶೀದ್ ರವರೇ ಹಾಗೂ ಎಲ್ಲ ನೆರೆದಂಥ ಗಣ್ಯಾತೀತ ಗಣ್ಯರೇ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಸಜ್ಜನ ಬಂಧುಗಳೇ, ಫ್ರೆಂಡ್ಸ್ ಮೇಲಂಗಡಿ ಯೂನಿಟ್ ಉಳ್ಳಾಳ ಬಹುಶಃ ಇವರ ಒಂದು ಸಾಧನೆ, ಬಹುಶಃ ಇದಕ್ಕೆ ಒಂದು ತಯಾರು ಮಾಡಬೇಕಿದ್ದರೆ ಬಹುಶಃ ಒಂದು ತಿಂಗಳ ಈಚೆ ಬಹಳಷ್ಟು ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಯಾವುದೇ ಜಾತಿ ಮತ ಭೇದವಿಲ್ಲದೆ ಇಂತಹ ಒಂದು ಶಿಕ್ಷೆಯನ್ನು ಉಚಿತವಾಗಿ ಮಾಡಿದಂತಹ ಈ ಸಂಸ್ಥೆಯ ಯುವಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಮ್ಮ ಅಧ್ಯಕ್ಷರು, ದರ್ಗದ ಅಧ್ಯಕ್ಷರು ನಮ್ಮ ಮನೆಗೆ 3-4 ಯುವಕರನ್ನು ಕಳಿಸಿಕೊಟ್ರು. ನನಗೆ ಅವರ ಪರಿಚಯ ಇರಲಿಲ್ಲ. ಆದರೆ ಮನೆಯಲ್ಲಿ ಬಂದವರನ್ನು ಅತಿಥಿಗಳಾಗಿ ನಾನು ಸ್ವೀಕಾರ ಮಾಡಿ ಏನು ಬಂದದಂತ ಕೇಳಿದೆ. ಅದಕ್ಕೆ ಈ ವಿಚಾರವನ್ನು ಹೇಳಿದರು. ಆಯ್ತು ಬರ್ತೇನೆ ಅಂತ ಹೇಳಿದೆ. ನಾನು ಬಂದಿದ್ದೇನೆ, ಬಹಳ ಖುಷಿಯಾಯಿತು. ಯಾವಾಗಲೂ ಸಮಾಜಮುಖಿಯಾಗಿ ಯಾರು ಕೆಲಸ ಮಾಡ್ತಾರೋ ಸಮಾಜ ಅವರನ್ನು ಗುರುತಿಸ್ತದೆ. ಅದೇ ರೀತಿ ಬಹಳಷ್ಟು ಫಲಾನುಭವಿಗಳಿದ್ದಾರೆ. ಅವರಿಗೆ ಸಾಧನೆಯನ್ನು ಮಾಡ್ತಕ್ಕಂಥವರನ್ನು ಕೂಡ ಸನ್ಮಾನ ಮಾಡಿದ್ದಾರೆ. ಬಹಳ ಸಂತೋಷ ವಿಚಾರ. ಇನ್ನು ಮುಂದೆ ಕೂಡ ಈ ಒಂದು ಕಾರ್ಯಕ್ರಮ ಮುಂದುವರಿಯಲಿ ಅಂತ ನಾನು ಆ ಒಂದು ಫ್ರೆಂಡ್ಸ್ ಮೇಲಂಗಡಿ ಯೂನಿಟಿ ಇವರ ಅಧ್ಯಕ್ಷರಿಗೆ ಹಾಗೂ ಸಮಿತಿಯವರಿಗೆ ಸಲಹೆಯನ್ನು ಕೊಡ್ತಾ ಇದ್ದೇನೆ. ಇನ್ನು ಪ್ರಾಮುಖ್ಯವಾಗಿ
ನಮ್ಮ ದಿವಂಗತರಾಗಿರ್ತಕ್ಕಂಥ ಯುಟಿ ಫಾದರ್ ಫರೀದ್ ಇವರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ನಾನು. ಯಾಕಂತ ಹೇಳಿದ್ರೆ ಅವರು ಸುಪುತ್ರ ಇದ್ದಾರೆ. ಅವರು 3-4 ವರ್ಷ ನಮ್ಮ ಈ ಉಳ್ಳಾಳದ MLA ಆಗಿದ್ದರು. ನಾನು ಅವರ ಜೊತೆ ಬಹಳಷ್ಟು ಕಾಲ ಒಂದೇ ವೇದಿಕೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಆವಾಗ ನಮಗೆ ಉಳ್ಳಾಳದಲ್ಲಿ ಬಹಳಷ್ಟು ಕಷ್ಟ ಅಂತ ಹೇಳಿದ್ರೆ ನೀರಿನ ಸಮಸ್ಯೆ ಮತ್ತು ಕಡಲ ಕೊರತೆ. ಇದರ ಬಗ್ಗೆ ಬಹಳಷ್ಟು ಅವರು ವಿರೋಧ ಪಕ್ಷ ನಾಯಕರಾಗಿ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ. ಬಹಳ ಒಳ್ಳೆಯವರು. ಆದರೆ ಆರೋಗ್ಯ ನಿಮಿತ್ತ ಅವರಿಗೆ ಮನೆಯಲ್ಲಿ ಇರುವಾಗ ನಾನೊಂದು 2-3 ಸಾರಿ ಮನೆಗೆ ಹೋಗಿ ಅವರನ್ನು ವಿಚಾರಿಸಿದ್ದೇನೆ. ನನ್ನ ಮೇಲೆ ಬಹಳ ಅಪಾರ ಗೌರವ ಇತ್ತು ಅವರಿಗೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ಆನಂತರ ನಮ್ಮ ಶಾಸಕರು UT ಖಾದರ್ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ಉಳ್ಳಾಳಕ್ಕೆ. ಬಹುಶಃ ಸೋಮೇಶ್ವರದಲ್ಲಿ ರಥೋತ್ಸವ ಆಗುವಂತಹ ಸಂದರ್ಭದಲ್ಲಿ ಕಾಂಕ್ರೀಟೀಕರಣ ಮಾಡಿದ ರಸ್ತೆಯನ್ನು ಅವರೇ ಮಾಡಿದ್ದು. ಜೀರ್ಣೋದ್ಧಾರ ಸಂದರ್ಭದಲ್ಲಿ ಎದುರು ಭಾಗದಲ್ಲಿ ಟೈಲ್ಸ್ ಹಾಕಿದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ತೊಕ್ಕೋಟ್ನಿಂದ ನಮ್ಮ ಉಳ್ಳಾಳದವರೆಗೆ ಸುಂದರವಾದಂಥ ಧಾಮರೀಕರಣ ಮಾಡಿ ರಸ್ತೆಯನ್ನು ಮಾಡಿದ್ದಾರೆ. ಅದೇ ರೀತಿ ಹಬ್ಬಕ್ಕ ಸರ್ಕಲನ್ನು ಸುಂದರವಾಗಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಹೃದಯ ಭಾಗದಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಬಹಳಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಸರ್. ಅದರಲ್ಲಿ ರಾತ್ರಿ ಹಗಲು ಕೆಲಸ ಆಗುವ ಹಾಗೆ ಡಾಕ್ಟರ್ಗಳನ್ನು ನೇಮಿಸಿ ಎಲ್ರಿಗೂ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಚಿಕಿತ್ಸೆ ಸಿಗುವ ಹಾಗೆ ಮಾಡಿ ಸರ್. ದೊಡ್ಡ ಆಸ್ಪತ್ರೆ ನಮ್ಮದು. ಆದ್ದರಿಂದ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಂತ ನಿಮ್ಮ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ದರ್ಗದ ಅಧ್ಯಕ್ಷರು ನನ್ನ ಬಹಳ ಆತ್ಮೀಯ ಮಿತ್ರರು. ಮೊನ್ನೆ ಹಬ್ಬಕ್ಕ ಉತ್ಸವದಲ್ಲಿ ಒಂದು 5-6 ಜನ ನಮ್ಮ ಹಿಂದೂಗಳ ಸಮಾಜ ಬಗ್ಗೆ ಕೆಲಸ ಮಾಡುವಂಥ ಜನರನ್ನ ಅವರು ಸ್ಮರಣೆ ಮಾಡಿದ್ದಾರೆ. ಅದರಲ್ಲಿ ನನ್ನ ಹೆಸರು ಕೂಡ ಇತ್ತು. ಬಹುಶಃ ಅವರ ಅಂತರಾಳದಲ್ಲಿ ಬಹಳ ಪ್ರೀತಿಯಿಂದ ನಮ್ಮ ಹೆಸರನ್ನು ಹೇಳಿದ್ದಾರೆ. ಸರ್ ನಿಮಗೆ ಧನ್ಯವಾದಗಳು. ಯಾಕಂತ ಹೇಳಿದರೆ ಹಾಜಿ EK ಇಬ್ರಾಹಿಂ ಅವರು ಸಾಧಾರಣ 32 ವರ್ಷ ದರ್ಗದ ಸೇವೆಯನ್ನು ಮಾಡಿದವರು. ಅವರೊಟ್ಟಿಗೆ ಕೂಡ ನಾನು ಬಹಳ ವರ್ಷ ಅವ್ರ ಜೊತೆಗಿದ್ದವ. ಅದರ ಜೊತೆಗೆ ನಮ್ಮ ಈಗಿನ ಅಧ್ಯಕ್ಷರು ಕೂಡ ಇದ್ದರು. ಆನಂತರ ಕನಚೂರು ಮೋಹನ್ರವರು, ಹಂಸಾರವರು, ಈಗಾಗಲೇ ನಮ್ಮ ಅಧ್ಯಕ್ಷರು ಬಹಳ ಶಿಸ್ತುಬದ್ಧವಾದಂಥ ಬಹಳ ವೈಭವದಂತ ನಡೆಯುವಂಥ ನಮ್ಮ ಉರುಸನ್ನು ಕೂಡ ಅವರ ಮುಖಾಂತರ ನೆರವೇರಿಸಿಕೊಟ್ಟಿದ್ದಾರೆ. ಬಹುಶಃ ಅವರು ಅಧ್ಯಕ್ಷರಾಗುವ ಮೊದಲೇ ನಾವು ಮತ್ತು ನಮ್ಮ ದರ್ಗದ ಅಧ್ಯಕ್ಷರು ಬಹಳ ಆತ್ಮೀಯರು. ಬಹುಶಃ ಅವರು ನಮ್ಮ ಮನೆಗೆ ಬಂದಿದ್ದಾರೆ, ನಾನು ಅವರ ಮನೆಗೆ ಹೋಗಿದ್ದೇವೆ, ಹಬ್ಬಕ್ಕೆ ಹೋಗಿದ್ದೇವೆ, ಅವರು ನಮ್ಮ ಹಬ್ಬ ಕೂಡ ಬಂದಿದ್ದಾರೆ. ಆದ್ದರಿಂದ ಅಧ್ಯಕ್ಷ ಆದ ನಂತರ ನಾವು ಬಹಳಷ್ಟು ಹತ್ತಿರ ಸಂಬಂಧ ಇಟ್ಕೊಂಡಿದ್ದೇವೆ. ಬಹುಶಃ ಅವರ ಈ ಸಮಯದಲ್ಲಿ ಅವರ ಅವಧಿಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಕೋಮುಗಲಭೆ ಆಗದಿರುವಂಥದ್ದು ಅದು ಬಹುಶಃ ಆ ಭಗವಂತನ ದಯೆ ಅವರ ಮೇಲೆ ಇದೆ. ಎಲ್ಲ ಸಮಾಜದವರು ಒಟ್ಟಿಗೆ ಸೇರಿ ಅವರೊಟ್ಟಿಗೆ ನಾವು ಪ್ರೀತಿಯಿಂದ ಇದ್ದೇವೆ. ಅವರು ಕೂಡ ನಮ್ಮೊಟ್ಟಿಗೆ ಬಹಳ ಪ್ರೀತಿಯಿಂದ ಇದ್ದಾರೆ. ಅದೇ ರೀತಿ ನಮ್ಮ ಈ ಉಳ್ಳಾಳವನ್ನ ಪ್ರತಿಯೊಂದು ವರ್ಗದವರು ಎಲ್ಲ ಸಮಾಜದವರು ಒಟ್ಟಿ ಸೇರಿ ನಾವೆಲ್ಲ ಮನುಷ್ಯರು, ಭಗವಂತ ಕೊಟ್ಟಂತ ಈ ಒಂದು ಮನುಷ್ಯ ದೇಹವನ್ನ ಮನುಷ್ಯ ಜನ್ಮವನ್ನ ಸಾರ್ಥಕಗೊಳಿಸಬೇಕಿದ್ರೆ ನಮ್ಮೊಳಗಿನ ಭಿನ್ನಾಭಿಪ್ರಾಯವನ್ನು ಬಿಟ್ಟು ನಾವೆಲ್ಲರೂ ಒಂದೇ ಸಹೋದರನ ದೃಷ್ಟಿಯಿಂದ ಈ ನಮ್ಮ ಉಳ್ಳಾಳವನ್ನ ಶಾಂತಿಯಿಂದ ಸಹೋದರತೆಯಿಂದ ನಾವೆಲ್ಲ ಕಾಪಾಡಿಕೊಂಡು ಬರುವಂತಹದ್ದು ನಮ್ಮ ಎಲ್ಲರ ಕರ್ತವ್ಯ. ಯಾಕಂತ ಹೇಳಿದ್ರೆ ಸೂರ್ಯ ಬೆಳಕನ್ನು ಕೊಡ್ತಾರೆ, ಅದು ಎಲ್ರಿಗೂ ಕೊಡುವಂಥದ್ದು. ಅದು ಇವರಿಗೆ ಅವರಿಗೆ ಅಂತದಿಲ್ಲ. ನಾವು ನೀರು ಕುಡಿತೇವೆ, ಎಲ್ಲರೂ ಪ್ರಕೃತಿಯಾಗಿ ಬರತಕ್ಕಂಥ ಒಂದು ದೇವರು ಕೊಟ್ಟಂತ ವರ. ನಾವು ಉಸಿರಾಡುತ್ತೇವೆ ಗಾಳಿ, ಅದು ಯಾರ್ದು ಇದಕ್ಕೆ ಸಿಕ್ಕುವಂಥದ್ದಲ್ಲ, ಎಲ್ರಿಗೂ ಸಿಗ್ತದೆ. ಹಾಗೆ ನಾವೆಲ್ಲರೂ ಇಲ್ಲಿ ಬದುಕುವಂತಹ ಒಂದು ವ್ಯವಸ್ಥೆಯನ್ನು ನಾವು ಎಲ್ಲರೂ ಮಾಡಬೇಕಾಗ್ತದೆ. ಆದರೆ ನಮಗೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ, ಸುಖಿನೋ ಜವಾಬ್ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಫ್ಯಾನ್ ಕ್ಲಬ್ ವತಿಯಿಂದ ಫ್ರೆಂಡ್ಸ್ ಮೇಲಂಗಡಿ ಯೂನಿಟ್ ಮತ್ತು ಶಾಫಿ ಹರ್ಬಲ್ ಮತ್ತು ಇಜಾಮ ಕ್ಲಿನಿಕ್ ಜಂಟಿಯಾಗಿ ಈ ಒಂದು ಇಜಾಮ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟಿಸಿ ಮಾತಾಡಿದಂಥ ನನ್ನ ಆತ್ಮೀಯ ಮಿತ್ರರಾಗಿರುವಂಥ ಮಾಜಿ ಸಚಿವರಾಗಿರುವಂಥ UT ಖಾದರ್ ಮತ್ತು ದರ್ಗಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ರಶೀದಾಜಿಯವರೇ ಮತ್ತು ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ನೇರಿದಂಥ ಎಲ್ಲ ಬಂಧು ಬಹಿನರೇ,
ಈಗೆಲ್ಲ ಈಟಿಗಾದರವ್ರು ಹೇಳಿದ್ರು, ಯಾಕೆಂದರೆ ನನ್ನ ಹೆಸರು ಇಡುವಾಗ ತುಂಬ ಆಲೋಚನೆ ಮಾಡಿ ಇಟ್ಕೊಳ್ಬೇಕು. ಯಾಕೆಂದರೆ ಈಟಿಯವರ ಹೆಸರು ಏನಾದರೂ ತಮ್ಮ ಸಂಘಟನೆಯಲ್ಲಿ ಏನಾದರೂ ಸ್ವಲ್ಪ ತಾವು ಮಾಡೋಲ್ಲ ಅಂತ ಧೈರ್ಯದಿಂದ ಅವ್ರು ಒಪ್ಪಿದ್ದಾರೆ, ಯಾಕೆಂದರೆ ಅವ್ರ ಹೆಸರು ಇಡಲಿಕ್ಕೆ. ಆದರೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಏನಾದರೂ ಸಿಕ್ಕಿದ್ರೆ ಅದೊಂದು ದೊಡ್ಡ ರಾಂಗ್ ಆಗಿ ಮಾಡಿಕೊಂಡು ಒಂದು ದೊಡ್ಡ ರೀತಿಯೊಂದು ಮಾಡುವಂಥ ಕೆಲಸ ಕೂಡ ಆಗ್ತದೆ. ಅದರಿಂದ ಖಂಡಿತವಾಗಿ ತಾವು ಆ ರೀತಿ ಮಾಡಲಿಲ್ಲ. ಹಲವು ಕಾರ್ಯಕ್ರಮ ಕೂಡ ತಾವು ಹಮ್ಮಿಕೊಂಡಿದ್ದೀರಿ. ಅದರಲ್ಲಿ ಉತ್ತಮ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮ ಹಿಜಾಮ್ ಅಂದರೆ ನಮ್ಮ ಅಂದಿನ ಕಾಲದಲ್ಲಿ, ಆವತ್ತಿನ ಕಾಲದಲ್ಲಿ ಯಾವುದು ಕೂಡ ಬ್ಲಡ್ ಟೆಸ್ಟ್ ಮತ್ತು ಇದು ಅಂತ ಸ್ಕ್ಯಾನಿಂಗ್ ಈ ರೀತಿ ಒಂದು ದೊಡ್ಡ ರೀತಿಯಲ್ಲಿ ಇರಲಿಲ್ಲ. ಆವತ್ತಿನ ಕಾಲದ ಕಟ್ಟದಲ್ಲಿ ನಮ್ಮ ರೋಗಿಗಳನ್ನು ಸಂಪೂರ್ಣವಾಗಿ ಗುಣಮಟ್ಟ ಮಾಡುವಂಥ ರೀತಿಯಲ್ಲಿ ಹಿಜಾಮ ಮಾಡಿಕೊಂಡು ಈ ರೀತಿ ಒಂದು ಮಾಡ್ತಾ ಬಂದಿದ್ರು. ಹಂತವಾಗಿ ಅಂದಿನ ಕಾಲದಿಂದ ಬಂದಂಥ ಈ ಒಂದು ಶಿಕ್ಷೆಯನ್ನು ಅದು ಜನರು ಮರೆತು ಹೋಗಿದ್ದಾರೆ. ಯಾಕೆಂದರೆ ಅದನ್ನು ಪಬ್ಲಿಸಿಟಿ ಮಾಡುವಂಥ ಕೆಲಸ ಯಾರು ಕೂಡ ಮಾಡ್ತಾ ಇಲ್ಲ. ಇವತ್ತು ಬ್ಲಡ್ ಕ್ಯಾಂಪು ಬೇರೆ ಬೇರೆ ಕ್ಯಾಂಪ್ಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಹಿಜಾಮದ ಕ್ಲಿನಿಕ್ ಅನ್ನು ಅಲ್ಲಿ ಓಪನ್ ಮಾಡಿ ಕೂತ್ಕೊಂಡಿದ್ರೆ ಅದರ ರೀತಿಯಲ್ಲಿ ಪ್ರಚಾರ ಕೂಡ ಇಲ್ಲ. ಈ ಕಾರ್ಯಕ್ರಮ ಖಂಡಿತವಾಗಿ ತಾವು ಇಲ್ಲಿ ಮಾಡಿದ್ರಿ. ಇದೊಂದು ಉತ್ತಮ ಕಾರ್ಯಕ್ರಮ. ಇನ್ನು ಬೇರೆ ಸಂಘಟನೆಗಳು, ಹಲವು ಸಂಘಟನೆಗಳು ಈ ರೀತಿ ಒಂದು ಕಾರ್ಯಕ್ರಮ ಮಾಡಿಕೊಂಡು ಹೋಗ್ಬೇಕು. ಯಾಕಂದ್ರೆ ಹಿಜಾಮದಲ್ಲಿ ಜನರೊಂದು ಯಾವ ರೀತಿ ನಮ್ಮ ಇದರಲ್ಲಿ ಯಾವ ರೀತಿ ರೋಗಗಳನ್ನು ತಡೆಯುವಂತ ಶಕ್ತಿಯನ್ನು ಕೊಡ್ತದೆ, ಕೆಲಸ ಮಾಡ್ತದೆ ಅನ್ನೋದು ಜನರಿಗೆ ಒಂದು ಮನವರಿಕೆ ಆಗಬೇಕು. ಆ ರೀತಿಯಲ್ಲಿ ತಾವು ಮಾಡಬೇಕು. ಮತ್ತೆ ಇದೊಂದು ಉತ್ತಮ ಕಾರ್ಯ. ಯಾಕಂದ್ರೆ ನನಗೆ ಕೂಡ ಮಾಡ್ಲಿಕ್ಕೆ ಇತ್ತು, ಯಾಕಂದ್ರೆ ಸಮಯ ಇಲ್ಲ ಅಂತ ಹೇಳಿಕೊಂಡು ನಾನು ಫಾರೂಕುಲ್ಲಾರ್ ಹತ್ರ ಹೇಳಿದೆ, ನನಗೆ ಕೂಡ ಒಮ್ಮೆ ಮಾಡ್ಬೇಕಂತ ಹೇಳಿಕೊಂಡು. ಮೊನ್ನೆ ನಾನು ನಮ್ಮ ಡಾಕ್ಟರ್ಗೆ ಕಾಲ್ ಮಾಡಿದೆ, ಅವ್ರು ಬ್ಯುಸಿ ಇದ್ರು. ಯಾಕಂದ್ರೆ ನನಗೆ ಅಲ್ಲಿ ಒಂದು ಅಪಾಯಿಂಟ್ಮೆಂಟ್ ಬೇಕು, ಒಂದು ಹಿಜಾಮ ಮಾಡ್ಬೇಕಂತ ಹೇಳಿಕೊಂಡು. ಯಾಕಂದ್ರೆ ಇದೊಂದು ಒಳ್ಳೆ ಕಾರ್ಯಕ್ರಮ. ಇದನ್ನು ಜನರಿಗೆ, ಯುವಕರಿಗೆ, ಎಲ್ಲರಿಗೆ ಪ್ರಚಾರ ಮಾಡಿಕೊಂಡು ಇದೊಂದು ಉತ್ತಮ ಒಂದು ಔಷಧಿಯ ಒಂದು ಕಾರ್ಯಕ್ರಮ ಮಾಡಬೇಕೆಂಬ ಒಂದು ಉದ್ದೇಶ ಖಂಡಿತವಾಗಿ ತಾವು ಮಾಡಬೇಕು. ಒಳ್ಳೆ ಕಾರ್ಯಕ್ರಮ ಮಾಡಿಕೊಳ್ಳಿ. ಖಂಡಿತವಾಗಿ ತಮ್ಮೊಟ್ಟಿಗೆ ತಮ್ಮ ಶಾಸಕರು ಸದಾ ಅವರು ತಮ್ಮೊಟ್ಟಿಗೆ ಇದ್ದಾರೆ. ಯಾಕೆಂದ್ರೆ ಅವ್ರು ಹೇಳಿದ ರೀತಿಯಲ್ಲಿ, ಯಾಕೆಂದ್ರೆ ಅವ್ರ ಹೆಸರಲ್ಲಿ ಯಾವುದು ಕೆಲಸ ಕೂಡ ಸ್ವಲ್ಪ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗದ ರೀತಿಯಲ್ಲಿ ನೋಡುವಂಥ ಕರ್ತವ್ಯ ತಮ್ಮ ಕೈಯಲ್ಲಿ ಇದೆ. ಅದು ತಾವು ಖಂಡಿತವಾಗಿ ನಿಭಾಯಿಸ್ತೀರಿ ಅಂತ ಭಾವಿಸಿ ನನಗೆ ಅವಕಾಶ ಮಾಡಿಕೊಟ್ಟಂತಕ್ಕೆ ಧನ್ಯವಾದ, ಅಭಿನಂದನೆ. ವಾಕ್ರೆದಾನ ರಬಿಲ್ ಅಸ್ಸಲಾಂ ಅಲೈಕುಂ. ಸಾಧಕರನ್ನು ಸನ್ಮಾನಿಸುವುದು ಈ ನಾಡಿನ ಸರ್ವ ಪ್ರಜೆಗಳ ಕರ್ತವ್ಯ. ಆ ಮೂಲಕ ಮುಂದಿನ ತಲೆಮಾರಿಗೆ ಸಾಧಕರನ್ನು ಸೃಷ್ಟಿ ಮಾಡುವುದು ಕೂಡ ನಮ್ಮ ಕರ್ತವ್ಯ ಎಂಬ ನೆಲೆಯಲ್ಲಿ ಈ ಒಂದು ಹಿಜಾಮ ಚಿಕಿತ್ಸಾ ಶಿಬಿರದಲ್ಲಿ ವಿಶೇಷವಾಗಿ 6 ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡಲಾಗುತ್ತದೆ. ಮೊದಲನೇದಾಗಿ ನಾನು ಗೌರವಪೂರ್ವಕ ಶ್ರೀಯುತ MH ಮಲಾರ್ ಸರ್ ಅನ್ನು ಸನ್ಮಾನ ಪೀಠಕ್ಕೆ ಗೌರವಪೂರ್ವಕ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ MH ಮಲಾರ್ ಇವರನ್ನು ಸನ್ಮಾನಿಸಲು ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳು ಕೂಡ ಕೈ ಜೋಡಿಸುತ್ತಿದ್ದಾರೆ. ನೆರೆದಿರುವಂತಹ ಸಭಿಕರು ಚಪ್ಪಾಳೆ ಮೂಲಕ ಇವರಿಗೆ ಗೌರವವನ್ನು ಸಲ್ಲಿಸಬೇಕು. ಶ್ರೀಯುತ MH ಮಲಾರ್ ಮಂಗಳೂರು ತಾಲೂಕು ಹರೇಕಳ ಗ್ರಾಮದ ಮಲಾರ್ ಎಂಬಲ್ಲಿ ದಿವಂಗತ ಕೆ ಮೊಹಮ್ಮದ್ ಮಲಾರ್ ಮತ್ತು ಮೈಮುನಾ ದಂಪತಿಯ ಹಿರಿಯ ಮಗನಾದ MH ಮಲಾರ್ ರವರು ಪ್ರಾಥಮಿಕ ಶಾಲೆಯನ್ನು ಸಂತ ಲಾರೆನ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಬೋಂದೆಲ್ನಲ್ಲಿಯೂ, ಪ್ರೌಢಶಾಲೆಯನ್ನು 8 ರಿಂದ 9ರವರೆಗೆ ಮಹಾತ್ಮ ಗಾಂಧಿ ಸೆಂಟನರಿ ಹೈಸ್ಕೂಲ್ ಬೋಂದೆಲ್ನಲ್ಲಿಯೂ ಮತ್ತು 10ನೇ ತರಗತಿಯನ್ನು 1981-82 ಶೈಕ್ಷಣಿಕ ವರ್ಷದಲ್ಲಿ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಹರೇಕಳದಲ್ಲಿ ಮುಗಿಸಿದ್ದು, ಮುಂದೆ TCH ಅನ್ನು ಮುಗಿಸಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ ನಡೆಸಲ್ಪಡುವ ಟಿಪ್ಪು ಸುಲ್ತಾನ್ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆಪುರ ಉಳ್ಳಾಲ ಇಲ್ಲಿಗೆ ಶಿಕ್ಷಕರಾಗಿ 1984ರಲ್ಲಿ ಸೇವೆಗೆ ಸೇರಿರುತ್ತಾರೆ. 1985ರಲ್ಲಿ ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಹೊಂದಿರುತ್ತಾರೆ. MA B.Ed ಪದವಿಯನ್ನು ಪಡೆದ ಶ್ರೀಯುತರಿಗೆ ಶಾಲಾ ಆಡಳಿತ ಮಂಡಳಿಯವರು 1984ರಲ್ಲಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಜವಾಬ್ದಾರಿಯನ್ನು ನೀಡಿರುತ್ತಾರೆ. 1986ರಲ್ಲಿ ಸ್ಕೌಟ್ ಶಿಕ್ಷಕ
ಶಿಕ್ಷಕರ ತರಬೇತಿಯನ್ನು ಪಡೆದು 1989ರಲ್ಲಿ ಸ್ಕೌಟ್ ಅಧ್ಯಾಪಕರು ಪಡೆಯಬಹುದಾದ ಅತ್ಯುನ್ನತ ಪದವಿ HWBS ಅನ್ನು ಯಶಸ್ವಿಯಾಗಿ ಮುಗಿಸಿರುತ್ತಾರೆ. 1996ರಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯು ಮಧ್ಯಪ್ರದೇಶದ ಪಚ್ಮುರಿಯಲ್ಲಿ ನಡೆಸಿದಂತಹ LALTS ಪದವಿ ತರಬೇತಿಯನ್ನು ಯಶಸ್ವಿಯಾಗಿ ಮುಗಿಸಿರುತ್ತಾರೆ. 1983ರಲ್ಲಿ ಹರೇಕಲ ಗ್ರಾಮದ ಉಗ್ಗನಬೈಲು ಸಮೀಪದ ಕಲ್ಲಾಟೆ ಎಂಬಲ್ಲಿ 2 ವರ್ಷಗಳ ಕಾಲ ವಯಸ್ಕರ ಶಿಕ್ಷಣವನ್ನು 1988ರಿಂದ 1991ರವರೆಗೆ ಕೋಟೆಪುರದಲ್ಲಿ ವಯಸ್ಕರ ಶಿಕ್ಷಣವನ್ನು 3 ವರ್ಷ ರಾತ್ರಿ ಹೊತ್ತು 8:30ರಿಂದ 10:30ರವರೆಗೆ ಪುರುಷರಿಗೆ ಉಚಿತವಾಗಿ ಶಿಕ್ಷಣ ನೀಡಿ ಅವರಿಗೆ ಅಕ್ಷರಾಭ್ಯಾಸ ಮಾಡಿಸಿ ಶಿಕ್ಷಣದ ಅರಿವನ್ನು ಮೂಡಿಸಿರುತ್ತಾರೆ. 1985ರಿಂದ ಬಡ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ದಾನಿಗಳಿಂದ ಅಕ್ಕಿಯನ್ನು ಸಂಗ್ರಹಿಸಿ ಉಚಿತವಾಗಿ ನೀಡುವ ವ್ಯವಸ್ಥೆಯನ್ನು ಶಾಲೆಯಲ್ಲಿ ವಿಶೇಷವಾಗಿ ಹಮ್ಮಿಕೊಂಡಿರುತ್ತಾರೆ. ಇದನ್ನು ಮನಗಂಡ ಅಂದಿನ ಶಿಕ್ಷಣ ಸಚಿವರಾದ ಶ್ರೀಯುತ ಗೋವಿಂದ ಗೌಡರು ಮಂಗಳೂರಿನಲ್ಲಿ ನಡೆದ ಸಮಾವೇಶದಲ್ಲಿ ಟಿಪ್ಪು ಸುಲ್ತಾನ್ ಶಾಲೆಯನ್ನು ಅತ್ಯುನ್ನತ ಶಾಲೆ ಎಂದು ಪರಿಗಣಿಸಿ ಸಂಸ್ಥೆಗೆ ಸ್ಮರಣಿಕೆ ನೀಡಿ ಗೌರವಿಸುತ್ತಾರೆ. ಈ ಸಂದರ್ಭದಲ್ಲಿ ಇವರನ್ನು ಈ ನಾಡಿನ ಪರವಾಗಿ ಹೆಮ್ಮೆಯಿಂದ ನಾವು ಸನ್ಮಾನಿಸ್ತಾ ಇದ್ದೇವೆ. ಸನ್ಮಾನ ಈ ನಾಡು ಕಂಡಂತಹ ಶಿಕ್ಷಣ ಪ್ರೇಮಿ, ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂತಹ ಇದೀಗ ಈ ಕಳೆದ ತಿಂಗಳು ಸಂಸ್ಥೆಯಿಂದ ನಿವೃತ್ತಿ ಹೊಂದಿರುವಂತಹ ಶ್ರೀಯುತ ಗೌರವಾನ್ವಿತ MH ಮಲಾರ್ ಇವರಿಗೆ ಸನ್ಮಾನವನ್ನು ಮಾಡಲು ನಾವು ಸಂತುಷ್ಟರಾಗಿದ್ದೇವೆ. ಇದೇ 2ನೇ ಹಂತದಲ್ಲಿ ವೈದ್ಯಕೀಯ ಸೇವೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ಡಾಕ್ಟರ್ ಜಾಹಿದ್ ಹುಸೇನ್ ಇವರನ್ನು ಸನ್ಮಾನ ಪೀಠಕ್ಕೆ ಗೌರವಪೂರ್ವಕ ಆಹ್ವಾನಿಸ್ತಾ ಇದ್ದೇವೆ. ಡಾಕ್ಟರ್ ಜಾಹಿದ್ ಹುಸೇನ್ 1995ರಲ್ಲಿ BUMS ಬ್ಯಾಚುಲರ್ ಇನ್ ಯುನಿಟಿ ಮೆಡಿಸಿನ್ ಮತ್ತು ಸರ್ಜರಿ ವೈದ್ಯಕೀಯ ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದಿರುತ್ತಾರೆ. 1996ನೇ ಇಸವಿಯನ್ನು ವೃತ್ತಿ ಜೀವನ ಆರಂಭಿಸಿದ್ದು 2007ನೇ ಇಸವಿಯಿಂದ ಬಂದರ್ನಲ್ಲಿ ಶಾಫಿ, ಹಿಜಾಮ ಮತ್ತು ಹರ್ಬಲ್ ಕ್ಲಿನಿಕ್ ಆರಂಭಿಸಿದ್ದು ಅಂದಿನ ದಿನಗಳಲ್ಲಿ ಮಂಗಳೂರಿನಲ್ಲಿ ಹಿಜಾಮ ಎಂಬ ಚಿಕಿತ್ಸೆಯ ಬಗ್ಗೆ ಜನಸಾಮಾನ್ಯರಲ್ಲಿ ಯಾವುದೇ ಜ್ಞಾನವಿರಲಿಲ್ಲ. ಆದರೂ ಬಹಳಷ್ಟು ಕಾಯಿಲೆಗಳನ್ನು ಇಡೀ ಚಿಕಿತ್ಸೆಯ ಮೂಲಕ ಬಹಳ ಸಮರ್ಥವಾಗಿ ಶಮನಗೊಳಿಸಲು ಸಾಧ್ಯ ಎಂಬುದನ್ನು ಜನರಿಗೆ ಅರಿವು ಮೂಡಿಸುವ ಮೂಲಕ ಹಿಜಾಮ ಚಿಕಿತ್ಸೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರನ್ನು ಸನ್ಮಾನಿಸಲು ಈ ವೇದಿಕೆಯು ಸಂತುಷ್ಟರಾಗಿದೆ. ನೆರೆದಿರುವ ಗಣ್ಯ ಅತಿಥಿಗಳಿಗೆ ಅಭಿನಂದನೆಗಳು. ಇದೀಗ ಸನ್ಮಾನಿತರಾಗುವವರು ಲಂಬೋದರ ಮೂಲ್ಯ ಇವರು ರಾಮಮೂಲ್ಯ, ಶ್ರೀಮತಿ ಯಮುನಾ ಮತ್ತು ಶ್ರೀ ದಿವಂಗತ ರಾಮಮೂಲ್ಯರ 2ನೇ ಮಗನಾಗಿ ಕೈರಂಗಲ ಗ್ರಾಮದ ಆನಗುಂಡಿ ಮನೆಯಲ್ಲಿ ಜನಿಸಿರುತ್ತಾರೆ. ಪ್ರಾಥಮಿಕ ವಿದ್ಯಾಭ್ಯಾಸವು 1ರಿಂದ 4ನೇ ತರಗತಿ ಕೈರಂಗಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ, 4ರಿಂದ 7ನೇ ತರಗತಿ ಸಂತ ಲಾರೆನ್ಸ್ ಹಿರಿಯ ಪ್ರಾಥಮಿಕ ಶಾಲೆ ವಿಜಯಡ್ಕ ಹಾಗೂ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಸಂತ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ಯಾನ ಹಾಗೂ ಕಾಲೇಜು ವಿದ್ಯಾಭ್ಯಾಸವನ್ನು ಮುಡುಪಿನಲ್ಲಿ ಮುಗಿಸಿರುತ್ತಾರೆ. ಅಲ್ಲದೆ 2001ರಲ್ಲಿ KE8 ಕಾವೂರಲ್ಲಿ 3 ವರ್ಷ ಶಿಶು ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದು 2002ರಲ್ಲಿ KV ಮಾಸ್ಟರ್ ಯೂನಿಟ್ ಸಬ್ ಸ್ಟೇಷನ್ ಉಪಕೇಂದ್ರದಲ್ಲಿ ಗುತ್ತಿಗೆ ಆಧಾರದಲ್ಲಿ 3 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. 14-11-2005 ಉಳ್ಳಾಲ ಉಪಕೇಂದ್ರ ಉಳ್ಳಾಲದಲ್ಲಿ ಸಹಾಯಕ ಲೈನ್ ಮ್ಯಾನ್ ಆಗಿ ಮೆಸ್ಕಾಂನಲ್ಲಿ ಕಾಯಂ
ತರಗತಿಯಲ್ಲಿ ನೇಮಕಗೊಂಡಿರುತ್ತಾರೆ. ಅನಂತರ 2007ರಲ್ಲಿ ಲೈನ್ಮ್ಯಾನ್ ಆಗಿ ಪದೋನ್ನತಿ ಹೊಂದಿರುತ್ತಾರೆ. 2016ರಲ್ಲಿ ಮೆಕ್ಯಾನಿಕ್ ಆಗಿ ಪದೋನ್ನತಿ ಹೊಂದಿರುತ್ತಾರೆ. ಉಳ್ಳಾಲದಲ್ಲಿಯೇ ಕರ್ತವ್ಯ ನಿರ್ವಹಿಸುತ್ತಾ ಇದ್ದಾರೆ. ಸುಮಾರು 14 ವರ್ಷ ಉಳ್ಳಾಲದಲ್ಲಿ ಕರ್ತವ್ಯ ನಿರ್ವಹಿಸಲು ನಿಮ್ಮ ಸಹಕಾರ ಪ್ರಾಮುಖ್ಯವಾಗಿರುವುದರಿಂದ 2019ರಲ್ಲಿ ಮೆಕ್ಯಾನಿಕ್ ಗ್ರೇಡ್ ನಿಂದ ಆಪರೇಟರ್ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ತಾರೀಕು 13/12/2002ರಲ್ಲಿ ಎಕ್ಸಿಕ್ಯೂಟಿವ್ ಲಾಯರ್ ಪಾಸ್ ಆಗಿ ಈಗ ಉಳ್ಳಾಲ ಉಪವಿಭಾಗದ ಕೆವಿ ಮಾಸ್ಟರ್ ಯೂನಿಟ್ ಸಬ್ ಸ್ಟೇಷನ್ ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲು ನಾವು ಅಭಿನಂದಿಸುತ್ತಾ ಇದ್ದೇವೆ. ಇದೀಗ ಇನ್ನೋರ್ವ ಸನ್ಮಾನಿತರು ಗೌರವಾನ್ವಿತ ಹಿರಿಯ ವ್ಯಕ್ತಿ ಅಹ್ಮದ್ ಕಬೀರ್ ಇವರನ್ನು ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಅಹ್ಮದ್ ಕಬೀರ್ ಉಳ್ಳಾಲದ ಬಹುಜನರ ಆತ್ಮೀಯ ಸೇವಾ ಬಂಧು, ಪ್ರತಿಷ್ಠಿತ ಮನೆತನವಾದ ಕೋಟ್ ಗುಲಾಂ ಮತ್ತು ಬೋಬಾ ಹೌಸ್ ಕುಟುಂಬದ ದಿವಂಗತ ಚಾಯಬ್ಬ ಐಸಮ್ಮ ದಂಪತಿಗಳ ಹಿರಿಯ ಪುತ್ರ BA ಪದವೀಧರರಾದ ಅಹ್ಮದ್ ಕಬೀರ್ ಶಾಲಾ ದಿನಗಳಿಂದಲೇ ಜನಪರ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಂದವರು. ಇದಕ್ಕೊಂದು ಉದಾಹರಣೆ ಹೇಳಲೇಬೇಕು. ಅದು ಕಬೀರ್ 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದ ಸಮಯ ಅವರ ತಂದೆಗೆ ಬೋಟ್ ಇತ್ತು. ಅದರ ಡ್ರೈವರ್ ಅನ್ನು ಕರೆದುಕೊಂಡು ಬರಲು ಒಮ್ಮೆ ತಂದೆ ಇವರನ್ನು ಡ್ರೈವರ್ ಮನೆಗೆ ಕಳುಹಿಸಿದರು. ಎಲ್ಲರ ಕಷ್ಟ ಸುಖ ಹೇಳಿಕೊಳ್ಳುವ ಪರಿಪಾಠವಿದ್ದ ಕಬೀರಿಗೆ ಡ್ರೈವರ್ ಮನೆಯಲ್ಲಿ ಅನ್ನಕ್ಕೂ ತಾತ್ವಾರ ಇದ್ದುದು ಮನವರಿಕೆಯಾಯಿತು. ಕಣ್ಣುಗಳು ತುಂಬಿ ಬಂದವು. ಈ ಕುಟುಂಬದ ನೆರವಿಗೆ ನಿಲ್ಲಬೇಕೆಂಬ ತುಡಿತ ಮನಸ್ಸನ್ನು ಆವರಿಸಿತು. ಕಬೀರ್ ತಡ ಮಾಡಲಿಲ್ಲ. ಅದೇ ದಿನವೇ ತಮ್ಮ ಮನೆಗೆ ದಿನಸಿಕೊಂಡೊಯ್ಯುವ ಅಂಗಡಿಯಿಂದ ರೇಷನ್ ಕಟ್ಟಿಸಿ ಡ್ರೈವರ್ ಮನೆಗೆ ಹೊತ್ತುಕೊಂಡು ಹೋಗಿ ಕೊಟ್ಟು ಬಂದರು. ವಿಷಯ ತಿಳಿದ ಅವರ ತಂದೆ ಮತ್ತು ಕುಟುಂಬ ಮಗನ ಉದಾತ್ತ ಗುಣಕ್ಕೆ ಬೆರಗಾದರು. ಅಪ್ಪ ಮಗನನ್ನ ಮುದ್ದಾಡಿ ನಿನ್ನಂತಹ ಮಗನನ್ನು ಪಡೆದ ನಾವು ಭಾಗ್ಯಶಾಲಿಗಳು ಎಂದು ಪ್ರಶಂಸಿಸಿ ಹರಸಿದರು. ಇಲ್ಲಿಂದ ಆರಂಭಗೊಂಡ ಕಬೀರರ ಜನಸೇವೆ ಇಂದಿಗೂ ನಿರಂತರವಾಗಿ ಮುನ್ನಡೆದಿದೆ. ಉಳ್ಳಾಲ ದರ್ಗಾದ ಮುಖ್ಯ ದ್ವಾರದ ಬಳಿ ಬೃಹತ್ ಬಾವಿ ನಿರ್ಮಾಣಗೈದು ಆ ಬಾವಿಯಿಂದ ಮಿಲ್ಲತ್ ನಗರ ಮತ್ತು ಆಸುಪಾಸಿನ ಸಾವಿರಾರು ಮನೆಗಳಿಗೆ ಶುದ್ಧ ನೀರಿನ ಪೂರೈಕೆ ಮಾಡಿದ ದೈತ್ಯ ಪ್ರಯತ್ನ ಮತ್ತು ಅನುಪಮ ಸೇವೆಯ ಹಿಂದೆ ಅಹಮದ್ ಕಬೀರ ಜನಪರ ಕಾಳಜಿ ಸೇವಾ ಬದ್ಧತೆ ಇದೆ. ಕಬೀರ್ ಅಹಮದ್ ಆಗರ್ಭ ಶ್ರೀಮಂತರಲ್ಲ, ಒಬ್ಬ ಸಾಮಾನ್ಯ ಮರದ ವ್ಯಾಪಾರಿಯಷ್ಟೇ. ಆದರೆ ಕಬೀರ್ ಸ್ನೇಹಿತರಲ್ಲಿ ನಾಡಿನ ಘಟಾನುಘಟಿ ಶ್ರೀಮಂತರು ಬಹಳಷ್ಟು ಮಂದಿ ಇದ್ದಾರೆ. ತನ್ನ ಹಣದೊಂದಿಗೆ ಗೆಳೆಯರಿಂದಲೂ ಜನಪರ ಕೆಲಸಗಳಿಗೆ ಅಗತ್ಯ ಆರ್ಥಿಕ ನೆರವು ವಿನಿಯೋಗಿಸುವಂತೆ ಮಾಡಿಕೊಳ್ಳುವ ಕಬೀರ್ ನಿಸ್ವಾರ್ಥ ಸೇವಾ ಪರತೆಗೆ ನಾವೆಲ್ಲರೂ ಅವರನ್ನು ಅಭಿನಂದಿಸುತ್ತಾ, ಉಳ್ಳಾಲ ದರ್ಗಾದ ಆಡಳಿತ ಸಮಿತಿಯ ಸದಸ್ಯರಾಗಿ ಕಬೀರ್ ಬಡಜನರಿಗಾಗಿ ಸಲ್ಲಿಸಿದ ನೆರವು ಇಂದಿಗೂ ಜನ ಮನ ಮೆಲುಕು ಹಾಕುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ. ಕೊನೆಯದಾಗಿ 2 ಸನ್ಮಾನಿತರು ವಿಶೇಷ ವ್ಯಕ್ತಿಗಳು. ಈಗ ಇನ್ನೋರ್ವ ಸನ್ಮಾನಿತ ವಿಶೇಷಿತ ಉಳ್ಳಾಲದ ರಾಷ್ಟ್ರ ಮಟ್ಟದ ಕ್ರೀಡಾಪಟು MC ರಹಿಮಾನ್ ಇವರನ್ನು ಸನ್ಮಾನ ಪೀಠಕ್ಕೆ ಗೌರವಪೂರ್ವಕ ಆಹ್ವಾನಿಸ್ತಾ ಇದ್ದೆ. ಸಭಿಕರು ಚಪ್ಪಾಳೆ ಮೂಲಕ ಗೌರವಿಸಬೇಕು. ಇದೀಗ ಶಿಕ್ಷಣ ಸೇವೆಯಲ್ಲಿ, ವೈದ್ಯಕೀಯ ಸೇವೆಯಲ್ಲಿ, ಸಮಾಜ ಸೇವೆಯಲ್ಲಿ, ವಿದ್ಯುತ್ ಪ್ರಸರಣ ಸೇವೆಯಲ್ಲಿ, ಇದೀಗ ಕ್ರೀಡಾ ರಂಗದಲ್ಲಿ ಸಾಧನೆಗೈದಿರುವಂತಹ ಶ್ರೀಯುತ MC ಅಬ್ದುಲ್ ರಹಮಾನ್, ದಿವಂಗತ MC ಚಾಯಬ್ಬ ಮತ್ತು ಬಿಪಾತಿಮಾ ದಂಪತಿಗಳ ಹಿರಿಯ ಪುತ್ರ. ವೃತ್ತಿಯಲ್ಲಿ ರಹಮಾನ್ ಮಟ್ಟಿನ ಉದ್ಯಮಿ, ಪ್ರವೃತ್ತಿಯಲ್ಲಿ ಮಾತ್ರ ಅದ್ಭುತ ಕ್ರೀಡಾ ಪ್ರತಿಭೆ. 50ರ ಹಿರಿ ವಯಸ್ಸಿನಲ್ಲೂ ಓಟದ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಬಿಟ್ಟುಕೊಡದ ಅಚ್ಚರಿಯ ಆಟಗಾರ. ದೇಶದಾದ್ಯಂತ ನಡೆದ ಓಟದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ನಿರಂತರ ಮೊದಲ ಪ್ರಶಸ್ತಿಗೆ ಭಾಜನರಾಗುತ್ತಲೇ ಬಂದಿದ್ದಾರೆ. ರಹಿಮಾನ್ ತಿಂಗಳುಗಳ ಹಿಂದೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ವೆಟರನ್ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಆಯೋಜಿಸಿದ್ದ 2ನೇ ರಾಷ್ಟ್ರ ಮಟ್ಟದ ಮಾಸ್ಟರ್ಸ್ ಕ್ರೀಡಾಕೂಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದ ರಹಿಮಾನ್ 100 ಮೀಟರ್, 200 ಮೀಟರ್ ಶರವೇಗದ ಓಟ ಮತ್ತು 4100 ಮೀಟರ್ ರಿಲೇ ಓಟದಲ್ಲಿ ಚಿನ್ನದ ಪದಕ ಬಗಲಿಗೆ ಇರಿಸಿಕೊಂಡದ್ದು ಮತ್ತು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ SKBF 7ನೇ ನ್ಯಾಷನಲ್ ಗೇಮ್ಸ್ ನಲ್ಲಿ 60 ಕಿಲೋಮೀಟರ್ 100 ಮೀಟರ್ ಓಟದಲ್ಲಿ ಪ್ರಥಮ ಹಾಗೂ 4100 ಮೀಟರ್ ರಿಲೇ ಓಟದಲ್ಲಿ ಚಿನ್ನದ ಪದಕ ಗಳಿಸಿರುವುದು ರಹಿಮಾನ್ ರವರ ಇತ್ತೀಚಿನ ಸಾಧನೆ. ಶಾಲೆಗೆ ಹೋಗುತ್ತಾ
ಹೋಗುತ್ತಿದ್ದ ದಿನಗಳಲ್ಲಿ ಓದಿಗಿಂತ ಓಟದ ಆಟ ಕಡೆಗೆ ರೆಹಮಾನರ ಗಮನ ಇರುತ್ತಾ ಇತ್ತು. ಈ ನಿಟ್ಟಿನಲ್ಲಿ ಈ ನಾಡು ಹೆಮ್ಮೆಯಿಂದ ಈ ಕ್ರೀಡಾಪಟುವನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದೆ, ಸನ್ಮಾನಿಸ್ತಾ ಇದೆ. ಇದೀಗ ಕೊನೆಯದಾಗಿ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗುವವರು ಮೊಹಮ್ಮದ್ ಆಸಿಫ್ ಬಬ್ಬುಗಟ್ಟೆ. ಹೊಸಕುರಲ್ ಚಾನೆಲ್ನ ಮೂಲಕ ಖ್ಯಾತಿಯನ್ನು ಪಡೆದಿರುವಂತದ್ದು, ಮಾಧ್ಯಮ ಸೇವಾ ರಂಗದಲ್ಲಿ ಗುರುತಿಸಿಕೊಂಡು ಉಳ್ಳಾಳದ ಎಲ್ಲ ಹಾಗೂ ಹೋಗುಗಳನ್ನು ಜನರಿಗೆ ಬಿತ್ತರಿಸುವಂತಹ ಪ್ರಾಮಾಣಿಕ ಮಾಧ್ಯಮ ಧರ್ಮವನ್ನು ಮೆರೆತುಕೊಂಡು ಸೇವೆ ಸಲ್ಲಿಸಿರುವಂತಹ ಮೊಹಮ್ಮದ್ ಆಸಿಫ್ ಬಬ್ಬುಗಟ್ಟೆಯನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ. ಕಳೆದ 17 ವರ್ಷಗಳಿಂದ ಮಾಧ್ಯಮ ಕ್ಷೇತ್ರಗಳಲ್ಲಿ ಸೇವೆ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯ, ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಿಕಾ ಭವನ ಟ್ರಸ್ಟ್ ಸದಸ್ಯ, ಬಬ್ಬುಗಟ್ಟೆ ನಿತ್ಯಾದರ್ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಸದಸ್ಯ, ಉಳ್ಳಾಲ ಮೇಲ್ತನೆ ಬ್ಯಾರಿ ಎಲ್ತಿಕಾರ್ ಪಿನ್ನ ಕಲಾವಿದ ಕೂಟ ಇದರ ಸಂಘಟನೆ ಸದಸ್ಯ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಆಶೀಫ್ ಬಬ್ಬುಗಟ್ಟೆ ಇವರಿಗೆ ತಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಸಲ್ಲಿಸಿರುವಂತಹ ಸೇವೆಯನ್ನು ಗುರುತಿಸಿ ಸನ್ಮಾನಿಸುತ್ತಾ ಇದ್ದೇವೆ. ಎಲ್ಲ ಸನ್ಮಾನಿತರು ಹಾಗೂ ಸನ್ಮಾನವನ್ನು ಮಾಡಿರುವಂತಹ ಗಣ್ಯ ಅತಿಥಿಗಳಿಗೆ ಅಭಿನಂದನೆಯನ್ನು, ಧನ್ಯವಾದವನ್ನು ಸ್ವೀಕರಿಸ್ತಾ ಇದ್ದೇನೆ. ನೆರೆದಿರುವಂತಹ ಯುಟಿ ಫ್ಯಾನ್ಸ್ ಕ್ಲಬ್ ಕರ್ನಾಟಕ ಫ್ರೆಂಡ್ಸ್ ಮೇಲಂಗಡಿ ಯೂನಿಟ್ ಉಲ್ಲಾಲ ಜಂಟಿ ನೇತೃತ್ವ ಸಾಫಿ ಅರ್ಬಲ್ ಮತ್ತು ಇಜಾಮಾ ಕ್ಲಿನಿಕ್ ಇದರ ಸಹಯೋಗದಲ್ಲಿ ನಡೆಯುವಂಥ ಇದೊಂದು ಉತ್ತಮ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಇವತ್ತು ವೇದಿಕೆಯಲ್ಲಿದ್ದಂಥ ಉದ್ಘಾಟನೆ ಮಾಡಿದಂಥ ನನ್ನ ಮಿತ್ರರು, ಈ ಪ್ರದೇಶದ ದರ್ಗಾದ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಸೀದ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಅದೇ ರೀತಿ ನಮ್ಮನ್ನು ಉದ್ದೇಶಿಸಿ ಈಗ ತಾನೇ ಮಾತಾಡಿ ನಿರ್ಗಮಿಸಿದಂಥ ಉಳ್ಳಾಲ ಕ್ಷೇತ್ರದ ಶಾಸಕರಾದ ಯುಟಿ ಖಾದರ್ ಕೂಡ ಈಗ ನಮ್ಮನ್ನು ಮಾತಾಡಿ ನಿರ್ಗಮಿಸಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ನಮ್ಮ ಮಿತ್ರರಾದಂಥ ಬಂಗೇರ್ ಅವರು ಕೂಡ ಇದ್ದಾರೆ. ಅದೇ ರೀತಿ ಫಾರೂಕ್ ಉಲ್ಲಾಲ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಅದೇ ರೀತಿ ನವಾಜುಲ್ಲಾಲ್ HDP ಮುಖಂಡರು ನಮ್ಮೊಟ್ಟಿಗೆ ಇದ್ದಾರೆ. ಇಬ್ರಾಹಿಂ ಉದ್ಯಮಿ ಅವರು ಕೂಡ ಇದ್ದಾರೆ. ವೇದಿಕೆಯ ಮೇಲೆ ಇದ್ದಂಥ ಎಲ್ಲ ಗಣ್ಯ ಅತಿಥಿಗಳನ್ನು ಒಂದೇ ರೀತಿಯಲ್ಲಿ ಅವರನ್ನು ಸ್ವಾಗತಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದೆ. ಬಹುಶಃ ಈ ಕಾರ್ಯಕ್ರಮವನ್ನು ಸಮಾಜದಲ್ಲಿ ಎಲ್ಲ ಸಾಮಾಜಿಕ ಸಂಘಟನೆಗಳು ಮಾಡುವಂತ ಒಂದು ಕಾರ್ಯಕ್ರಮವಾಗಿದೆ. ಅದರಲ್ಲೂ ಕೂಡ ಒಂದು ಸಂಘಟನೆ ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದಾದರೆ ಅದರಲ್ಲಿ ಅರ್ಥ ಇರಬೇಕಾಗ್ತದೆ. ಅರ್ಥವಿಲ್ಲದ ಕಾರ್ಯಕ್ರಮಗಳು ಮಾಡುವ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಾವು ನಮ್ಮ ಕಣ್ಣಲ್ಲಿ ನೋಡಿದ್ದೇವೆ. ಏಕೆ ಬಹುಶಃ ಇವತ್ತು ಒಂದು ವ್ಯಕ್ತಿ ಮುಖ್ಯ ಅಲ್ಲ, ನಾವು ಒಂದು ವ್ಯಕ್ತಿಯ ಹಿಂದೆ ಹೋಗಬಾರದು. ನಾವು ಒಂದು ವ್ಯಕ್ತಿ ಹಿಂದೆ ಹೋದರೆ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಆಗುವುದು ಅದು ಸಫಲವಾಗುತ್ತದೆ. ಈ ಕಾರ್ಯಕ್ರಮ ಅಂದರೆ ಇದು ನಮ್ಮೆಲ್ಲರ ಕಾರ್ಯಕ್ರಮವಾಗಿದೆ, ಈ ಊರಿನ ಕಾರ್ಯಕ್ರಮ. ಆದ್ದರಿಂದ ಈ ವೇದಿಕೆಯಲ್ಲಿ ಈ ನಮ್ಮ ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ಅತಿಥಿಗಳನ್ನು ನಾವು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇಂತಹ ಕಾರ್ಯಕ್ರಮಗಳಿಗೆ ತಾವು ಒಂದು ಸಮಾಜದ ಉತ್ತಮವಾದ ಸಮಾಜದಲ್ಲಿ ಬಡವರಿಗೆಗೋಸ್ಕರ ಅಥವಾ ಒಂದು ಹಿಜಾಮ ಕಾರ್ಯಕ್ರಮವನ್ನು ಮಾಡಲಿಕ್ಕೆ 1,200 ಹಣ ಕೊಟ್ಟು ಮಾಡಬೇಕಾಗ್ತದೆ. ಇದೊಂದು ಉಚಿತವಾಗಿ ಸಂಘಟನೆ ಮುಖಾಂತರ ಸಿಗುವಂತ ಒಂದು ಉತ್ತಮ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಇದರ ಈ ಹಿಜಾಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀರಿ. ಇದರಲ್ಲಿ ನೀವು ಪಾಲ್ಗೊಂಡು ತಾವು ಈ ಕಾರ್ಯಕ್ರಮಕ್ಕೆ ಒಂದು ಇನ್ನಷ್ಟು ಬಲಪಡಿಸುವಂತಾಗಿದೆ. ಆದ್ದರಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಸಭೆಯ ಅಧ್ಯಕ್ಷರು, ನಮ್ಮ ನಾಯಕರು ಆಗಿರುವಂತಹ ಅಬ್ದುಲ್ ರಶೀದ್ ಹಾಜಿ ಅವರೇ, ಹಿರಿಯರಾದ ಸದಾನಂದ ಬಂಗೇರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇವತ್ತು ಸನ್ಮಾನಗೊಂಡಂತಹ ಎಲ್ಲ ಸಾಧಕರೇ, ಈ ದಿನದ ಈ ಕಾರ್ಯಕ್ರಮ ನಿಜಕ್ಕೂ ಪ್ರಶಂಸಾರ್ಹ ಮತ್ತು ಉಳ್ಳಾಳದ ಮಟ್ಟಿಗೆ ಇದೊಂದು ಪ್ರಥಮ ಹೆಜ್ಜೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸಾರ್ವಜನಿಕವಾಗಿ ಹಿಜಾಮವನ್ನು ಪರಿಚಯಿಸಿದ UTS ಫ್ಯಾನ್ ಕ್ಲಬ್ ಇದು ನಿಜಕ್ಕೂ ಅಭಿನಂದನಾರ್ಹ ಕೆಲಸವನ್ನು ಮಾಡಿದೆ. UT ಖಾದರ್ರ ಮೇಲಿನ ಅಭಿಮಾನದೊಂದಿಗೆ ಒಂದು ಸಂಘಟನೆಯನ್ನು ಮಾಡಿಕೊಂಡು ಜನಪರವಾಗಿ ಮುಂದುವರಿಯುವಂತಹ UTS ಉಳ್ಳಾಳದ ಮೂಲೆ ಮೂಲೆಗೂ ಹಿಜಾಮ ಮತ್ತು ಇನ್ನಿತರ ಸೌಕರ್ಯಗಳನ್ನ, ಚಿಕಿತ್ಸೆಗಳನ್ನ ತಲುಪಿಸಿಕೊಡಲಿ
ಕೊಡಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸುತ್ತಾ ಉತ್ತರೋತ್ತರ ಶುಭ ಕೋರ್ತೇನೆ. ಜೈ ಹಿಂದ್. UTS ಪ್ಲಾನ್ ಕ್ಲಬ್ ಕರ್ನಾಟಕ, ಫ್ರೆಂಡ್ಸ್ ಮೇಲಂಗಡಿ ಯೂನಿಟಿ ಉಳ್ಳಾಳ, ಸಾಫಿ ಹರ್ಬಲ್ ಮತ್ತು ಹಿಜಾಮಾ ಕ್ಲಿನಿಕ್ ಇದರ ಸಹಯೋಗದೊಂದಿಗೆ ಇವತ್ತು ನಡೆಯುತ್ತಿರುವಂಥ ಉಚಿತ ಹಿಜಾಮಾ ಚಿಕಿತ್ಸಾ ಶಿಬಿರದ ಒಂದು ವೇದಿಕೆ ಮೇಲೆ ಉಪಸಿರುವಂಥ ನನ್ನ ಹಿರಿಯ ಸಹೋದರ, ಈ ಭಾಗದ ಶಾಂತಿಪ್ರಿಯ ವ್ಯಕ್ತಿಯಾಗಿ ನನ್ನ ಆತ್ಮೀಯರಾಗಿರುವಂತಹ ಸದಾನಂದ ಬಂಗೇರವರು, ಅದೇ ರೀತಿ ವೇದಿಕೆ ಮೇಲಿರುವಂಥ ಫಾರೂಕ್ ಗುಲಾಲ್ ರವರು, ಅದೇ ರೀತಿ ನಮ್ಮ ಇಸ್ಮಾಯಿಲ್ ಸಾಫಿ ಬಬ್ಬುಕಟ್ಟೆಯವರು, ನವಾಜುಲ್ಲಾಲ್ ರವರು, ಇಬ್ರಾಹಿಂ ಮಿಲ್ಲತ್ ಅವರು, ಈಗ ಸನ್ಮಾನಗೊಂಡಂಥ MS ಮಲಾರ್ ರವರು, ಕಬೀರ್ ರವರು, ಲಂಬೋದರ್ ರವರು, ರಹಮಾನ್ ಅವರು, ಅದೇ ರೀತಿ ಆಸಿಫ್ ಹೊಸಗುಲ್ ಅವರು, ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ನಾನು ದೀರ್ಘ ಮಾತಾಡದೆ UTS ಪ್ಲಾನ್ ಕ್ಲಬ್ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಒಂದು ಕಾಲದಲ್ಲಿ UT ಫರೀದ್ ಅಂತ ಹೇಳಿದರೆ ಉಳ್ಳಾಳ ಅಂದರೆ UT ಫರೀದ್ ಎಂಬ ನೆಲೆಯಲ್ಲಿ ಇಲ್ಲಿ ರಾಜಕಾರಣ ನಡೀತಾ ಇತ್ತು, ಶಾಸಕರಾಗಿ ಇದ್ರು, ಅಭಿವೃದ್ಧಿಯ ಕೆಲಸಗಳು ಕೂಡ ಆಗಿನ ಮಟ್ಟಕ್ಕೆ ಆಗ್ತಾ ಇತ್ತು. ಅಂದ್ರೆ ಆಗಿನ ಮಟ್ಟ ಅಂದರೆ ಆವತ್ತಿನ ಅನುದಾನವು ಇವತ್ತಿನ ಅನುದಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ಅದರ ನಂತರ UT ಖಾದರ್ ಇಲ್ಲಿ ಶಾಸಕರಾಗಿ ಬಂದ ಮೇಲೆ ಇಲ್ಲಿ ಅಭಿವೃದ್ಧಿ ಹೊಂದಿದಂತ ಕಾರ್ಯಗಳ ಬಗ್ಗೆ ನಾನು ಇಲ್ಲಿ ಮಾತಾಡಲಿಕ್ಕೆ ಹೋದರೆ ಏನೋ ಚುನಾವಣಾ ಪ್ರಚಾರಕ್ಕೆ ಸಾಥ್ ಕೊಡ್ತಾ ಇದ್ದಾನೆ ಎಂಬ ಒಂದು ಭಾವನೆ ಬರಬಹುದು. ಅದಕ್ಕಾಗಿ ನಾನು ವಿವರವಾಗಿ ಹೇಳದೆ ಇಲ್ಲಿ ಮಾಡಿದ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಜನಪರವಾಗಿ ಜನರ ಮೆಚ್ಚುಗೆಯನ್ನು ಪಡೆದಿದೆ. ಹಾಗಾಗಿ ನಮ್ಮ ಈ ಮೇಲಂಗಡಿ ಯುವಕರು ಈ ರೀತಿಯ ಫ್ರೆಂಡ್ಸ್ ಕ್ಲಬ್ ಅನ್ನ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದರಲ್ಲೂ ಕೂಡ ET ಪ್ಲಾನ್ ಇವರ ಕ್ಲಬ್ಬಿನವರು ಇವತ್ತು ಉತ್ತಮವಾದ ಒಂದು ಹಿಜಾಮಾ ಚಿಕಿತ್ಸೆ ಮತ್ತು ವಿವಿಧ ರಂಗಗಳಲ್ಲಿ ಕೆಲಸ ಮಾಡಿದಂತ, ಶಿಕ್ಷಣ ರಂಗದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದ MS ಮಲಾರ್ ರವನ್ನು ಬಾವಿ ಮಾತ್ರ ಅಲ್ಲ, ಮಧ್ಯಾಹ್ನ ಹೊತ್ತಿಗೆ ಊಟ ಇಲ್ಲದವರಿಗೆ ಊಟ ಸಿಗಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಯಾರದೋ ಅವರ ಸ್ನೇಹಿತರ ಮೂಲಕ ಅಕ್ಕಿ ಮತ್ತು ಗೋಧಿ ಹಿಟ್ಟನ್ನ ಸರಬರಾಜು ನಿರಂತರ ಕೆಲಸ ಮಾಡುವಂತ ಕಬೀರ್ ಉಲ್ಲಾಲ್ ರವರು, ತೆರೆಮರೆಯಲ್ಲಿ ಕ್ರೀಡಾಪಟುವಾಗಿ ಉಲ್ಲಾಳದ ಜನರಿಗೆ ಕಣ್ಣಿಗೆ ಕಾಣದೇ ಇದ್ರು ಬಹಳ ವಿಶಿಷ್ಟವಾಗಿ ಭಾರತದಲ್ಲಿ ಹೆಸರು ಗಳಿಸಿದಂತ ರಹಮಾನ್ ಅವರು, ಅದೇ ರೀತಿ KEBಯಲ್ಲಿ ಕೆಲಸ ಮಾಡುವ ಲಂಬೋದರ್ ಅವರಿಗೆ ಯಾವ ರೀತಿಯಲ್ಲಿ ಅವರಿಗೆ ಸನ್ಮಾನ ಮಾಡಿದರೆ ಯೋಚಿಸಬೇಕು. ಯಾಕೆಂತ ಹೇಳಿದ್ರೆ KEB ಅವರು ಅಂತ ಹೇಳಿದರೆ ಬಂದ ತಕ್ಷಣ ಹೆದರಿಕೆ, ಫೀಸ್ ತೆಗಿಲಿಕ್ಕೆ ಬರ್ತಾರೆ ಅಥವಾ ಏನಾದರೂ ಬೇರೆ ಬೇರೆ ರೀತಿಯ ತೊಂದರೆ ಇರ್ತದೆ ಅಂತ ಹೇಳಿ ಎಕ್ಸ್ಟ್ರಾ ಲೈನ್ ಹೇಳಿದ್ರೆಲ್ಲ ತೊಂದರೆ ಮಾಡ್ತಾರೆ. ಹಾಗೆ ಲಂಬೋದರ್ ಅವರ ಸೇವೆ ಕಾಲದಲ್ಲಿ ಅವರು ಮಾಡಿದ ಆ ಒಂದು ಸೌಹಾರ್ದಯುತವಾದ ಜನರೊಂದಿಗೆ ಸ್ಪಂದನೆಗೆ ಇವತ್ತು ಅವರನ್ನು ಗೌರವಿಸಿದ್ದಾರೆ. ಅದೇ ರೀತಿ ಆಸಿಫ್ ಯಾವ ಸಮಯದಲ್ಲಿ ಕರೆದರು, ಎಲ್ಲಿ ಬಂದರು ಅದು ಒಂದು ಚಾನೆಲ್ ಆಗಿ ಕೆಲಸ ಮಾಡ್ತಿದ್ರು. ಅದೊಂದು ಹಣಕ್ಕಾಗಿ ಅಥವಾ ಏನೇ ಬಹುಮಾನಕ್ಕಾಗಿ ಬರದೆ ಅವರು ಕೂಡ ಸಮಾಜದಲ್ಲಿ ಸೇವೆಯನ್ನು ಗುರುತಿಸಿಕೊಂಡು ಸನ್ಮಾನ ಮಾಡಿದ್ದಾರೆ. ಹಾಗಾಗಿ ಒಂದು ವಿಶೇಷವಾದಂತ ರೀತಿಯ ಸನ್ಮಾನ ಮತ್ತು ಈ ಹಿಜಾಮಾ ಚಿಕಿತ್ಸೆ ನಡೆದಿದೆ ಅಂತ ಹೇಳಿ ಈ ಫ್ಯಾನ್ಸ್ ಕ್ಲಬ್ಬಿನ UTS ಫ್ಯಾನ್ಸ್ ಕ್ಲಬ್ಬಿನವರಿಗೆ ಅಭಿನಂದನೆ ಸಲ್ಲಿಸಿ, ಅಭಿವೃದ್ಧಿಯ ಪಥದಲ್ಲಿ ಕೆಲಸ ಮಾಡುವ UT ಖಾದರ್ ಅವರು ಇನ್ನು ಮುಂದಿನ ದಿನಗಳಲ್ಲಿ ಅಬ್ಬಕ್ಕ ಸರ್ಕಲ್ ನಿಂದ ಸೋಮೇಶ್ವರದವರೆಗೆ, ಅದೇ ರೀತಿ ಅಬ್ಬಕ್ಕ ಸರ್ಕಲ್ ನಿಂದ ಕೋಟೆಪುರದವರೆಗೆ ಈ ರಸ್ತೆಯನ್ನ ಅಭಿವೃದ್ಧಿ ಮಾಡುವಲ್ಲಿ ಪ್ರಯತ್ನ ಮಾಡಬೇಕು ಅಂತ ಕೇಳಿಕೊಂಡು, ಉಲ್ಲಾಳದ ಯುವಕರಿಗೆ ಕ್ರೀಡಾಂಗಣ ಇಲ್ಲದೆ ಇರುವುದನ್ನು ಗಮನಿಸಿಕೊಂಡು ಉಲ್ಲಾಳದ ಯಾವುದಾದ್ರೂ ಒಂದು ಜಾಗವನ್ನ ಖರೀದಿಸಿಕೊಂಡು ಆ ಒಂದು ಕ್ರೀಡಾಂಗಣವನ್ನ ಮಾಡಿ ನಮ್ಮ ಊರಿನ ಜನರಿಗೆ ಕ್ರೀಡಾಂಗಣ ಮತ್ತು ಪಾರ್ಕಿಂಗ್ಗಳಾಗಿ ವ್ಯವಸ್ಥೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ, ನಮ್ಮ ಉಲ್ಲಾಳದ ಬೀಚ್ ಬಹಳಷ್ಟು ಜನ ಸೇರುವಂತ ಒಂದು ಪ್ರವಾಸಿ ತಾಣವಾಗಿದೆ. ಅಲ್ಲದೆ ಉಲ್ಲಾಳ ಸೈಯದ್ ಮರ್ದಿ ದರ್ಗಾಕ್ಕೆ ಭಕ್ತಾದಿಗಳು ಬರುವಂತ ಬೇರೆ ಬೇರೆ ದೂರದ ಸಮುದ್ರವನ್ನು ಕಾಣದಂತ ಜನರಿಗೆ ಆ ಸಮುದ್ರದ ನೀರನ್ನು ಕಾಣುವಾಗ ಬಹಳ ಖುಷಿ ಕೊಡುವಂತ ಒಂದು ವಾತಾವರಣ, ಅಲ್ಲಿ ಕೂಡ ಅಭಿವೃದ್ಧಿಯನ್ನು ಮಾಡುವಂತ ಕೆಲಸವನ್ನು ಮುಂದಿನ ದಿನಗಳಲ್ಲಿ UT ಖಾದರ್ ಸಾಹೇಬರು ಮಾಡಬೇಕು ಅಂತ ಕೇಳಿಕೊಂಡು, ಇನ್ನಷ್ಟು ಹೆಚ್ಚು ಉತ್ತಮವಾದ ಕೆಲಸ ಮಾಡಲಿಕ್ಕೆ ಆ ಅಲ್ಲಾಹನು ಈ ಮೇಲಂಗಡಿ ಫ್ರೆಂಡ್ಸ್ ಮತ್ತು ಯೂನಿಟಿಗೆ
ಅನುಗ್ರಹಿಸಲಿ ಅಂತ ಹೇಳುವ ಮಾತನ್ನು ಹೇಳಿ ಉಳ್ಳಾಲ ಶಾಂತಿ ಸೌಹಾರ್ದದಿಂದ ಕೂಡಿದ ಪ್ರೀತಿ ಪ್ರೇಮದಿಂದ ಕೂಡಿದಂತ ಒಂದು ಉತ್ತಮವಾದ ವಿಶೇಷವಾದಂತ ಊರಾಗಿ ಬದಲಾಯಿಸಲಿಕ್ಕೆ ಆ ಅಲ್ಲಾಹನು ಅನುಗ್ರಹಿಸಲಿ. ಈ ಊರಿನ ಜನ ಎಲ್ಲ ಅದಕ್ಕೆ ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ಹಾಜಿ ಅಬ್ದುಲ್ ರಶೀದ್ ಅವರಿಗೂ ಕೂಡ ಸೇರಿದಂತೆ ನಮ್ಮ ವೇದಿಕೆಯಲ್ಲಿರುವ ಸರ್ವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ.